ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜರ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮನಿಗೆ ಕೈ ಮುಗಿದು ಅಂಬುಜಾಸರವನ್ಯರ ಪಾದಾಂಬುಜಗೆ ಬಲ ಮಾಡುತ್ತ ವರ್ಣಿಪೆಲಿ ಕಥಾಮೃತವ ಸರ್ವ ಭಯ ವಿನಾಶಿನಿಯೇನಿ ಕರುಣದೀಕಾಯೇ ಭಯ ವಿನಾಶಿನಿಯೇನಿ ಕರುಣದೀಕಾಯೇ ದಯ ಸಾಗರೆಯ ಭಕ್ತಿಯೂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದೀಕಾಯೇ ನಿಮ್ಮ ದಿವ್ಯವಾದ ಚರಣಾದ್ವಯಗಳಿಗೆ ನಾಮೋರು ವಂದಿಸಿಕೊಳ್ತಾ ಇದ್ದೇವೆ. ಅಂಧಕಾರಮಯವಾದಂತಹ ಜಲದಿಯ ನಡುವೆ ನಮ್ಮ ಮೂರ ಜನನವಾದಾಗ ನಾವು ಯಾರು ಮುಂದೇನು ಮಾಡಬೇಕು ಎಂಬುದಾಗಿ ಚಿಂತಾಕ್ರಾಂತರಾಗಿರುವಂತಹ ಸಮಯದಲ್ಲಿ ನಮ್ಮ ಕರ್ಣದ್ವಯಗಳಿಗೆ ಕೇಳಿಸಿದಂಥ ನಿನಾದ ಓಂಕಾರ ವಂದನ ಆಲಿಸಿದೆವು. ಅದನ್ನೇ ಪಠಿಸಿದ ಕ್ಷಣವೇ ಅವ್ಯಕ್ತಳಾಗಿರುವಂಥ ನೀನು ವ್ಯಕ್ತಳಾಗಿ ದಿವ್ಯವಾದ ದರ್ಶನವನಿತ್ಯ ತಾಯಿ ಧನ್ಯೋಸ್ಮಿ. ಅಮ್ಮ, ಆದಿ ಮಧ್ಯ ಅಂತ್ಯ ರಹಿತಳು ನೀವು. ಆದಿಯಿಂದಲೇ ನೀವು ಇರುವ ಕಾರಣ ಆದಿ ಮಾಯೆ ಎಂಬುದಾಗಿ ಸಂಬೋಧಿಸ್ತಾ ಇದ್ದೇವೆ. ಜನನಿ, ನಿಮ್ಮ ದಿವ್ಯವಾದ ರೂಪವನ್ನು ಕಂಡಾಕ್ಷಣವೇ ನಮ್ಮ ನಯನಗಳು ಪಾವನವಾದುದು ಮಾತ್ರವಲ್ಲ, ನಮ್ಮನ್ನು ಆವರಿಸಿಕೊಂಡಿರುವ ಭಯವೆಲ್ಲವೂ ದೂರವಾಯಿತು. ಓ ಭಯ ನಿವಾರಣಿಯೇ, ದಯ ಸಾಗರ ಅಂತ ನೀನು ನಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನೀನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಮತ್ತೊಮ್ಮೆ ಕೈಗಳನ್ನು ಮುಗಿದು ಬೇಡಿಕೊಳ್ತಾ ಇದ್ದೇವೆ, ಸದಾ ಕಾಲ ನಮ್ಮನ್ನು ಪಡೆಯಬೇಕಮ್ಮ. ಅಮ್ಮ ಯಾತಕ್ಕೆ ನಮಗೆ ತರ ಕಾರ್ಯಗಳೇನು ಮಾತೆ
ಜನ್ಮವಾಲಿದ್ದೆ ನಮಗೆ ಕಾರ್ಯಗಳೇನುಂಟು ಮಾತೆ ತಿಳುಹುದ ಸಕಲವನು ಸಂಪ್ರೀತಿಯೋ ರಕ್ಷಿಸಬೇಕು ನಮ್ಮುವನು ಯಾತಕ್ಕೆ ಜನ್ಮವಾಲಿದ್ದೆ ಜಯ 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 ಜಯ. ಓ ತಾಯೇ, ಹುಟ್ಟಿನ ಪೂರ್ವಾಪರಗಳನ್ನರಿಯದೆ ಬಹಳ ಪರಿತಪಿಸುತ್ತಾ ಇದ್ದೆವು. ಆ ಕಾಲದಲ್ಲಿ ಕೇಳಿಬಂದುದು ಪ್ರಣವ. ಅದನ್ನೇ ಪುರಶ್ಚರಣ ಮಾಡಿದಾಗ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯ ದರ್ಶನವೂ ನಮಗಾಯಿತು. ಅಮ್ಮ, ನಿನ್ನನ್ನು ಕಂಡೊಡನೆಯೇ ನೀನೇ ನಮ್ಮ ಜನನಿ ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದ ಮೇಲೆ ಯಾವ ಸಂಕಲ್ಪದಲ್ಲಿ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನಗೋಸುಗವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಇದೆಲ್ಲವನ್ನು ಸಂಪ್ರೀತಿಯಿಂದ ಅರುಹಿ ನಮ್ಮನ್ನು ಮೂವರನ್ನು ನೀನೇ ಪೊರೆಯಬೇಕು. ಜಯ 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 ಜಯ. ನಮ್ಮ ಸಾಗರೋಳಿವನು ರಕ್ಷಿಸುವ ನಮ್ಮ ಸಾಲುರಾಗ ಓಡಿ ರಕ್ಷಿಸುವವರು ಜ್ಞಾನ ವಿಹೀನರಾಗಿರಲು ತಾಯಿ ನೀನು ಸುಜ್ಞಾನ ಹೊರೆದ ಕೃಪೆಯೋಳು ನೀನಲ್ಲದಂಜರಾರಿಹರು ತಾಯೇ ಜಯ 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 ಜಯ. ಅಮ್ಮ, ಎತ್ತ ನೋಡಿದರತ್ತ ಜಲರಾಶಿಯ ಮೊತ್ತವೇ ತುಂಬಿಕೊಂಡಿದೆ. ಗಾಢ ಅಂಧಕಾರ ಆವರಿಸಿಕೊಂಡಿದೆ ಸುತ್ತಮುತ್ತ. ಇದರ ಮಧ್ಯೆ ನಮ್ಮ ಸೃಷ್ಟಿಯಾಗಿದೆ. ತಾಯೇ, ನಾವು ಯಾರು, ಏನು, ಏಕೆ ಎನ್ನುವುದನ್ನು ಅರಿಯದೆ ಪರಿತಪಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿದಂತಹ ಓಂಕಾರ ನಿನಾದ. ಅದೇ ನಿನಾದವನ್ನು ನಮಗರಿದ ರೀತಿಯಲ್ಲಿ ಹಾಡಿಯೋ ಪಾಡಿಯೋ ಪೊಗಳಿದಾಗ ನಮ್ಮ ಮೇಲೆ ಕರುಣೆ ಇರಿಸಿ ಓಂಕಾರ ಸ್ವರೂಪದಿಂದ ಗೋಚರಿಸಿಕೊಂಡವಳು ನೀನು. ಮಾತೆ, ನೀನೇ ನಮ್ಮ ಜನ್ಮದಾತೆ ಎನ್ನುವುದನ್ನು ಅರ್ಥವಿಸಿಕೊಂಡವರು ನಾವು. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯೆ ನಾವು ಮೂವರು ಬಿಟ್ಟರೆ ನೀನು ಮಾತ್ರ, ಅನ್ಯರು ಯಾರೂ ಇಲ್ಲ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ನೀನಲ್ಲದೆ ಅನ್ಯರಾರಿದ್ದಾರೆ ಹೇಳು. ಸಾನು ರಾಗದಲ್ಲಿ ಎಮ್ಮನ್ನು ರಕ್ಷಿಸುವವರು. ಓ ತಾಯೇ, ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಈ ಮಕ್ಕಳ ಮೇಲೆ ಕರುಣಾದೃಷ್ಟಿಯನ್ನು ಬೀರಿ ಹೊರೆಯಬೇಕು, ಉತ್ತರಿಸಬೇಕು. ಜಯ 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 ಜಯ. ಹರಿಹರ ಬ್ರಹ್ಮರಿಸಿ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ, ಮುಂದಕ್ಕೆ ಒರೆದಂತೆ ನದ ನಿಮಗೆ. ತುಂಬಿರುವಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ದುಃಖಿಸುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯ ತಾಳಿರಿ.
ನಿಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ಜ್ಞಾನವಿಹೀನರಾದಂತಹ ನಿಮಗೆ ಸುಜ್ಞಾನವನ್ನು ಕರುಣಿಸಿದವಳಿದ್ದೇನೆ. ನಿಮ್ಮ ಮೈವರ್ಣಕ್ಕೆ ಒಪ್ಪುವಂತಹ ಒಂದೊಂದು ಹೆಸರನ್ನು ನಾನೇ ಇರಿಸುತ್ತೇನೆ. ರಕ್ತ ಛಾಯೆಯಿಂದ ಕಂಗೊಳಿಸುತ್ತಿರುವಂತಹ ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸುತ್ತಿರುವಂತಹ ನೀನೇ ವಿಷ್ಣು. ಶ್ವೇತವರ್ಣ ಹಾಗೂ ಮೂರನೇ ಕಣ್ಣುಳ್ಳವ ನೀನೇ ಮಹೇಶ್ವರ. ಆಗಲಿ ತಾಯಿ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಮೋದದಿ ಸೃಜಿಸುವಲಿ ಕಾಯ್ದು ಮೇಲಗ ಲಯಗೊಳಿಸುವ ಹದನಕ್ಕೆ ಆದಿರಿ ನೀವಾದರೆ ಮೂರು ಮೂರ್ತಿಗಳಿವೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಸೃಷ್ಟಿಯಾಗಿದೆ. ನಿಮಗೆ ಒಂದೊಂದು ಗುಣಗಳನ್ನು ಒಂದೊಂದು ಉದ್ಯೋಗವನ್ನು ಇರುವುದಕ್ಕೆ ತಕ್ಕುದಾದಂತಹ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಸತ್ವರಾಜ ಸದಮವೆಂದು ದಿಬ್ಬಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆತ್ತು ಹರಿಯು ಪೊರೆ. ನಗನೇ ಬ್ರಹ್ಮ, ರಾಜಸ ಗುಣಭರಿತನಾದಂತಹ ನೀನು ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಾ ಸತ್ಯಲೋಕದಲ್ಲಿರು. ಶ್ರೀಹರಿ ಸಾತ್ವಿಕ ಗುಣೋಪೇತನಾದ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಕ್ಷೇತ್ರದಲ್ಲಿರು. ಈಶಾ ತಾಮಸ ಗುಣಯುತನಾದ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಕ್ಷೇತ್ರದಲ್ಲಿರು. ಮಕ್ಕಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಬಂದಲ್ಲಿ ನಾನು ಶುಭದಾಯಕಳಾಗಿರ್ತೇನೆ. ಕಷ್ಟ ಬಂದ್ರೆ ಏನು ಮಾಡಲಿ? ಕಷ್ಟ ಬಂದರೆ ಕೊಟ್ಟು ಸಾಗರು ಶಲವ ಇಷ್ಟ ದೇವರೆ ಬೇರೆಂದ ಭಯವಿತ್ತೈದವು ತಟ್ಟನಂತ ಭಾವವ. ಓ ನನ್ನ ಕಂದ ಮಗಳಿರ, ನಾನು ಕೊಟ್ಟಂತಹ ಉದ್ಯೋಗದಲ್ಲಿ ಮುಂದುವರಿಯುತ್ತಿರುವಂತಹ ಸಂದರ್ಭ ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂತು ಎಂದಾದರೆ ಏಕೋ ಮನಸ್ಸಿನಿಂದ ನನ್ನನ್ನೇ ಸ್ತುತಿಗೈದರೆ ಸಾಕು. ನಾನೇ ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನೆಲ್ಲ ನಿವಾರಣೆ ಮಾಡುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಅಡಸಿದರೆ ವಿಧಾತಲು ಕಡುವ ಮದ ಮಗುತಾಳಿ ತಂದೆಯ ಮರದಲ್ಲೇ ನುಡಿದಳಿಯುವುದು ಭಯವೋಳು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವಾಯ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲಿ ಹಿರಿಯವ ಜನ ಅರಿತರೆ ನಮ್ಮಲಿ ಹಿರಿಯವ ಜನ ಮರೆಯಲ್ಲ ಇದು
ಆಗಿಬಿಟ್ಟೆವು ನಾವು. ಏನು ಗೊತ್ತಿಲ್ಲದ ಸಮಯದಲ್ಲಿ ಪರಿತಾಪಕ್ಕೊಳಗಾಗಿದ್ದಾರೆ. ಮಾತೃದರ್ಶನದಿಂದಾಗಿ ಎಲ್ಲವನ್ನೂ ಪ್ರಾರ್ಥಿಸಿಕೊಂಡು ಪರಿಪೂರ್ಣತೆಯ ಉತ್ತುಂಗದಲ್ಲಿದ್ದೇವೆ. ಹೀಗಾಗಿ ಅಮ್ಮನ ಅಭಿಪ್ರಾಯದಂತೆ ಮುಂದಿನ ಕಲ್ಪ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕೆನ್ನುವಷ್ಟರಲ್ಲಿ ಅಮ್ಮ ನಾಡಿದ ಮಾತುಗಳನ್ನು ಮತ್ತೆ ಮತ್ತೆ ನನ್ನಲ್ಲಿಯೇ ಮನನ ಮಾಡಿಕೊಂಡೆ. ಏನಾಯಿತು? ಹಲವಷ್ಟು ಅರ್ಥಗಳನ್ನು ಅದರಿಂದ ಗ್ರಹಿಸಿಕೊಂಡವನಿದ್ದೆ. ನಿಮ್ಮನ್ನು ನೋಡಿದರೆ ನೀವು ಪೂರ್ವ ಸ್ಥಿತಿಯಲ್ಲಿಯೇ ಇರುವುದರಿಂದ ನನ್ನ ಅನುಭವವನ್ನು ನಿಮಗೆ ತಿಳಿಸಿ ಎಚ್ಚರಿಸುತ್ತಾ ಇದ್ದೇನೆ. ಹರಿಹರನೇ, ಸೃಷ್ಟಿ ಸ್ಥಿತಿ ಲಯಗಳನ್ನತಕ್ಕಂತಹ ತ್ರೈಕಾರ್ಯಗಳಲ್ಲಿ ಸೃಷ್ಟಿಯ ಕಾರ್ಯವನ್ನು ಬ್ರಹ್ಮನಾದಂತಹ ನನಗೆ ಕೊಟ್ಟಿದ್ದಾಳೆ. ಅದರ ಅರ್ಥ ಏನು? ಸೃಷ್ಟಿ ಎನ್ನುವುದು ಅತಿ ಮೌಲ್ಯಯುತವಾದುದು. ಅಂತಹ ಗುರುತರವಾದ ಹೊಣೆಗಾರಿಕೆಯನ್ನು ಜ್ಯೇಷ್ಠ ಪುತ್ರನಾದಂತಹ ಬ್ರಹ್ಮನಿಗೆ ಕೊಟ್ಟರೆ ಸರಿಯಾದೀತು. ಹಾಗಿದ್ದರೆ ಬ್ರಹ್ಮ ಹೇಗೆ ಜ್ಯೇಷ್ಠ? ಅಷ್ಟೇ ಬಂದಿತ್ತು ನಿಮಗೆ. ಆದರೆ ಸಾದೃಶ್ಯವು ಅಲ್ಲಿಯೇ ಉಂಟು. ಹೇಗೆ? ನಮ್ಮನ್ನು ನೋಡಿದಳ ಅಮ್ಮ, ನೋಡಿದೊಡವೆ ಕರೆದುದು ಹೇಗೆ? ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಬೃಹತಿ ಇತಿ ಬ್ರಹ್ಮ. ದೊಡ್ಡದು ಯಾವುದು? ಅದು ಬ್ರಹ್ಮ. ದೊಡ್ಡವನು ಯಾರು? ಅವನು ಬ್ರಹ್ಮ. ಅಂತಹ ದೊಡ್ಡವನಾದ ಬ್ರಹ್ಮನಿಗೆ ದೊಡ್ಡದಾದಂತಹ ಕಾರ್ಯದ ಹೊಣೆಗಾರಿಕೆಯನ್ನು ಹೆಗಲಿನಲ್ಲಿಟ್ಟು ಕಲ್ಪ ಕಾರ್ಯ ಸುಸೂತ್ರ ನಡೆಯಬೇಕು ಮಗನೇ. ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಅದರೊಳಗೆ ಇನ್ನೊಂದು ಮಾತುಂಟು. ಏನದು? ಸೃಷ್ಟಿಯನ್ನು ನಾನು ಮಾಡು. ನಾನು ಮಾಡಿದಂತಹ ಸೃಷ್ಟಿಯನ್ನು ನೀನು ಪಾಲಿಸಿಕೊಳ್ಳು. ಸರಿ. ಆತನು ಲಯಪಡಿಸು. ಅಂದ್ರೆ ಏನು? ಸೃಷ್ಟಿ ಮಾಡುತ್ತಾ ನಾನು ಮುಂದುವರಿಯಬೇಕು. ಪಾಲಿಸುತ್ತಲೂ ಲಯಗೊಳಿಸುತ್ತಲೂ ನೀವು ನನ್ನನ್ನು ಹಿಂಬಾಲಿಸಬೇಕು. ಹೀಗೆ ಅಮ್ಮನ ಮಾತಿನಲ್ಲಿಯೇ ನನ್ನ ಹಿರಿತನ, ಜ್ಯೇಷ್ಠತೆ, ಶ್ರೇಷ್ಠತೆಗಳು ಪ್ರಕಟವಾಗಿರುವುದರಿಂದ ಭವಿತವ್ಯದ ಕಾರ್ಯಕಾಲದಲ್ಲಿ ಆಗಾಗ ನಾವು ಕೆಲವಾರು ಸಲಹೆ ಸೂಚನೆಗಳನ್ನು ಕೊಡುತ್ತಾ ಇರ್ತೇವೆ. ಕೊಟ್ಟಂತಹ ಸಲಹೆ ಸೂಚನೆಗಳನ್ನು ಚಾಚೂ ತಪ್ಪದೆ ನೀವಿಬ್ಬರೂ ಸಹ ಅನುಷ್ಠಾನಿಸಿಕೊಂಡು ಬರತಕ್ಕದ್ದು. ಅಧಿಕ ತಡೆಲು ಮಾಡಿ ಸುಮ್ಮನೆ ಭಗವತಾಳುವೆ ಯಾತಕ್ಕೆ ಅಧಿಕ ತಡೆಲು ಕಾರ್ಯಕ್ಕೆ ನೀ
ಕೇಳುವಾಗ ಒಮ್ಮಿನ ಮೇಲೆ ನಗು ಬಂತು. ಹೋಗಲಿ ಬಿಡು. ಬ್ರಹ್ಮ ಯಾಕೆ ಈ ರೀತಿ ಮಾತನಾಡ್ತಿದ್ದಾನೆ ಎಂಬುದಾಗಿ ನಾನು ಆಲೋಚನೆ ಮಾಡಬೇಕಿತ್ತು. ಮೈ ಮನಸ್ಸುಗಳಿಗೆ ನಗು ಒಳ್ಳೆಯದು. ಆಲೋಚನೆ ಮಾಡಬೇಕಾಗ್ತದೆ. ನೀರ ಮೇಲೆ ನಮ್ಮ ಜನನವಾದಾಗ ನಾವು ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. ಮೂವರು ಒಂದೇ ಭಾವನೆಯಿಂದ ಆ ಜಗನ್ಮಾತೆಯನ್ನು ಪ್ರತ್ಯಕ್ಷಕರಿಸಿದವರು ನಾವು. ಹೌದು. ಅಮ್ಮನ ದಿವ್ಯ ದರ್ಶನವಾದ ಬಳಿಕ ಸುಜ್ಞಾನವೆಂಬುದು ನಮ್ಮನ್ನು ಮೂಡಿಕೊಂಡಿದೆ. ಯಾವುದೇ ವಿಚಾರವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಂಡವರು ನಾವು. ಹೆಸರು, ಉದ್ಯೋಗ ಇರುವುದಕ್ಕೆ ಲೋಕವನ್ನು ಕರುಣಿಸಿದ್ದಾಳೆ. ಅಮ್ಮ ನಿತ್ಯದ ಉದ್ಯೋಗದಲ್ಲಿ ನಿರತರಾಗುವುದರ ಒಂದಿಗೆ ಅದರಲ್ಲಿ ಯಶಸ್ವಿಯನ್ನು ಹೊಂದಬೇಕಾದುದು ಮಕ್ಕಳಾದ ನಮ್ಮ ಕರ್ತವ್ಯವಾಗಿತ್ತು. ಹೌದು ಹೌದು. ಆದರೆ ನಿನ್ನ ಕಾರ್ಯದಲ್ಲಿ ನೀನು ಮುಂದುವರಿಯದೆ ನಿನ್ನ ಮನದಾಳದಲ್ಲಿ ಮೂಡಿದಂತಹ ಪ್ರಶ್ನೆ ನಮ್ಮ ಮೂವರಲ್ಲಿ ಯಾರು ದೊಡ್ಡವರು ಎಂಬುದಾಗಿ. ಹಾಗಾದ್ರೆ ಈ ಪ್ರಶ್ನೆ ಯಾಕೆ ಮೂಡಿಕೊಂಡಿತ್ತು? ಬ್ರಹ್ಮ ಯಾಕೆ ಈ ರೀತಿ ಮಾತನಾಡ್ತಿದ್ದಾನೆ ಎಂಬುದಾಗಿ ನಾನು ಆಲೋಚನೆ ಮಾಡಬೇಕಾಯಿತು. ಇದು ನೀನು ಮಾತನಾಡುವುದಲ್ಲ, ಅಲ್ಲ, ನೀನನ್ನು ಮಾತನಾಡಿಸುದು ಅಮ್ಮ. ಅಮ್ಮಲ್ಲ, ಅಮ್ಮ ಕರುಣಿಸಿದಂತಹ ರಾಜಸ ಗುಣ ಅದನ್ನೇ ನಾನು ಹೇಳಿ ನಿನ್ನನ್ನು ಈ ರೀತಿ ಮಾತನಾಡಿಸ್ತಾ ಇದ್ದೀನಿ. ಅಮ್ಮ ಅಂದರೆ ಏನು? ರಾಜಸ ಗುಣ. ನಾನು ನನ್ನದು ನನ್ನಿಂದ ನನಗಾಗಿ ನಾನೇ. ವ್ಯಕ್ತಿಗಳಿಗೆ ಗುಣವೆಂಬುದಾಗಿ ಬೇಕಾಗ್ತದೆ. ಆ ಗುಣವನ್ನು ತಮ್ಮ ಅಧೀನದಲ್ಲಿ ಇರಿಸಿಕೊಳ್ಳಬೇಕು. ಆ ಗುಣಕ್ಕೆ ನಾವು ದಾಸರಾಗಿರಬಾರದು. ಹಾಗಾದ್ರೆ ಈ ಸಭೆಯಲ್ಲಿ ನಿನಗೆ ಇಂಥ ಪ್ರಶ್ನೆ ಮೂಡಿದಾಗ ಮುಂದೆ ಏನಾಗಬಹುದು ಎಂಬುದಾಗಿ ಆಲೋಚನೆ ಮಾಡಬೇಕಾಗ್ತದೆ. ಬ್ರಹ್ಮ ಅಂದ್ರೆ ದೊಡ್ಡದು. ಎಷ್ಟು ಎಷ್ಟು ಗೊತ್ತಿಲ್ಲ. ಎಷ್ಟು ದೊಡ್ಡದು ಎನ್ನುವುದು ಎಷ್ಟುಂಟು ಅಷ್ಟು ಸಹ ಬ್ರಹ್ಮ. ಅದು ಇನ್ನು ತಿಳಿದುಕೊಳ್ಳಲೇಬೇಕಾಗ್ತದೆ. ಹಾಗಾದ್ರೆ ವಿಷ್ಣು ನಾನು, ನನಗೆ ಹೆಸರಲ್ಲಿ ಏನು? ವಿಷ್ಣು ಅಂದ್ರೆ ವ್ಯಾಪಕ. ನೀನು ಎಷ್ಟು ದೊಡ್ಡವನಾಗ್ತೀಯೋ ಅಲ್ಲೆಲ್ಲ ವ್ಯಾಪಿಸುವಂತ ಸಾಮರ್ಥ್ಯವನ್ನು ಹೊಂದಿದವ. ಅದರ ಒಳಗೆ ನೀನಿರುತ್ತಿ. ಒಬ್ಬೊಬ್ಬರ ಹೆಸರಿನಲ್ಲಿ ಯೋಗ್ಯತೆ ಕೂಡ ಅಡಗಿಕೊಂಡಿದೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಸೃಷ್ಟಿಗಾರ್ಯ ನಿನ್ನದಾಗಿರಬಹುದು. ಸೃಷ್ಟಿ, ಸ್ಥಿತಿ, ಲಯ ಇದು ಅಮ್ಮ ಕರುಣಿಸಿದಂತ ಉದ್ಯೋಗಗಳು. ಅದು ಮುಂದೆ ಅವ್ಯಾಹತವಾಗಿ ನಡಿಬೇಕೆ ಹೊರತು ಅದರ ವಿರೋಧವಾಗಿ ನಡೆದಂತಾದ್ರೆ ಮುಂದೆ ನೀನು ಸೃಜಿಸುವಂತಹ ಪ್ರಪಂಚದಲ್ಲಿ ಏನೆಲ್ಲ ಅನಾಹುತವಾಗಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ವ್ಯಕ್ತಿಗಳು ಬೇರೆಯಾಗಿರಬಹುದು, ಲೋಕಗಳು ಬೇರೆಯಾಗಿರಬಹುದು, ಆದ್ರೆ ಶಕ್ತಿ ಒಂದೇ ತಾನೇ. ಯಾವುದೇ ಒಂದು ವಸ್ತುವನ್ನು ಹಿಡಿಬೇಕಾದ್ರೆ 5 ಬೆರಳುಗಳ ಸಹಾಯ ಬೇಕಾಗ್ತದೆ. ಒಂದರಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದಲೇ ಅಮ್ಮನ ಮನಸ್ಸಿನಲ್ಲಿರುವ ಭಾವನೆ ಏನು? 3 ಶಕ್ತಿಗಳು ಒಂದೇ ಎಂಬ ಒಂದೇ ಪ್ರೀತಿ ನಮ್ಮ ಮೇಲೆ ಇದೆ. ಹಾಗಿರುವಾಗ ನಾನು ದೊಡ್ಡವನ ಸಣ್ಣವ ಎಂಬುದಾಗಿ ಯಾಕೆ ನಾವು ವಾದ ಮಾಡಬೇಕು? ಆ ಸಿಂಧುವಿನಿಂದ ಸಿಡಿದು ಬಿದ್ದಂತಹ ಬಿಂದುಗಳು ನಾವು ಮೂವರು ಸಮಾನರು ಎಂಬ ಒಂದೇ ಭಾವನೆಯನ್ನು ಇರಿಸಿಕೊಂಡು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾದರೆ ಅದು ಒಳ್ಳೆಯದಲ್ಲವೇ? ವಿಷಯ ಇರಬಹುದು ನೀನು ಹೇಳಿ, ಕೇಳುವುದಕ್ಕೆ ರಮ್ಯ. ಅಂತರ್ಗತವಾದಂತಹ ತಾತ್ಪರ್ಯ ಹಾಗಲ್ಲ. ಮತ್ತೆ ನೀನು ಹೇಳಿದೆ ಮುಷ್ಟಿ ಭದ್ರವಾಗಬೇಕು. ಹೌದು. ಹೆಬ್ಬೆರಳಿಲ್ಲದಿದ್ರೆ ಮುಷ್ಟಿಗೆ ಏನು ಬೆಲೆ? ಹೆಬ್ಬೆರಳಿದ್ದಾಳಲ್ಲ ನಮ್ಮ ಅಮ್ಮ, ಮತ್ತೆ ಅವಳೇ ನಮಗೆ ಶಕ್ತಿ. ಆ ಹೆಬ್ಬೆರಳು ನಾನು ಅಂತ ಹೇಳುದು. ಅದು ಹಿರಿಯ ಬೆರಳು ಹೆಬ್ಬೆರಳು. ದೊಡ್ಡವನು ಬ್ರಹ್ಮ, ಆದ್ದರಿಂದ ಅದು ನಾನು. ಆಮೇಲೆ ಅಮ್ಮನೇ ಕೊಟ್ಟ ಜ್ಞಾನ. ಅದರ ಪರಿಣಾಮದಿಂದಾಗಿ ನಾನು ಈ ರೀತಿಯಾಗಿ ಆಡುತ್ತಿರು. ನನ್ನನ್ನು ನೀವು ದೂರಿದ್ರಿ, ಅಮ್ಮನನ್ನು ಆಪಾದಿಸಿ ಅಂತ ಆಗ್ತದೆ. ಆದ್ದರಿಂದ ಒಂದು ಹೀಗೆ ಮಾಡು, ನಿನಗೆ ಹೀಗೆ ಕಂಡಿದೆ, ನನಗೆ ಆ ರೀತಿ ತೋಚಿದೆ ಎಂಬಾವಾಗ ಅವನಿಗೂ ಏನಾದ್ರೂ ಹೊಳೆಯಬೇಕು ಇರ್ಬೋದು. ಈ ಕ್ಷಣದಲ್ಲಿ ಏನನ್ನುತ್ತಾನೆ ಮಗ? ಸುಡುವೆನು ಸಕಲವ ಮುನಿಯಲಿಲ್ಲದರಿಂದ, ಸುಡುವೆನು ಸಕಲವ ಮುನಿಯಲಿಲ್ಲದರಿಂದ, ದೃಢದೆ ಅಧಿಕನಾದನು ಕ್ಷಣ ಲಯದಧಿಕಾರವ ಪಡೆದವನೈಸೆ ನಾನು.
ಅದೇ ಹ, ನೀನು ಹೇಳುವುದೇನು? ಹ. ಬ್ರಹ್ಮನನ್ನು ಒಪ್ಪಿಕೊಳ್ಳಿ, ನಾನು ದೊಡ್ಡವ ಎನ್ನುವ ಹಾಗೆ ಸುಲಭದಲ್ಲಿ ಆಗ್ತದೆ. ಸರಿಯಾಗಿ ನಾವು ಹ್ಮ್ ಈ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು ಗಮನಿಸಿದೆವು ಅಂತಾದ್ರೆ ಹ, ನಮ್ಮ ಮನಸ್ಸು ಮೂವರದ್ದು ಒಂದೇ ಆಗಿತ್ತು. ಆಗ ಹಾಗೆ. ಆದ್ರೆ ಓ. ಇವಾಗ ನಿನ್ನ ಮನಸ್ಸೇ ಬದಲಾಗಿ ಹೋಯಿತು. ಈಗ ನಾನು ವ್ಯಕ್ತಿತ್ವವೇ ಬೇರಾಗಿದೆ ನನ್ನದು. ಹಾಗೆಂದು ಹಾ. ನೀನು ಹೇಳುವುದು ಓ ಅಧಿಕ ಎನ್ನುವ ಹಾಗೆ ಹೌದು, ಒಪ್ಪಿಕೊಳ್ಳಬೇಕು ಎನ್ನುವ ಹೆಚ್ಚು. ಹೌದಲ್ವಿ? ಹಾ. ಹಾಗೆಂದು ಒಪ್ಪಿಕೊಳ್ಳೋದಕ್ಕೆ ಆಗ್ತದೋ ಬ್ರಹ್ಮ? ಏನು ನಿನ್ಗೆ ತೊಡಕುಂಟು? ಖಂಡಿತವಾಗಿ ಸಾಧ್ಯವಿಲ್ಲ. ಹಾ. ಮಾತೆ ಎಲ್ಲರಿಗೂ ಕರುಣಿಸಿದವಳೆ ಇದ್ದಾಳೆ, ಆದ್ರೆ ಅಧಿಕವಾಗಿ ಕೊಟ್ಟದ್ದು ನನಗೆ. ಅದನ್ನು ನೀನು ಸ್ಪಷ್ಟೀಕರಿಸಬೇಕು. ಚೆನ್ನಾಗಿ ನೋಡು ನೀನೊಮ್ಮೆ. ಏನನ್ನು? ಶರೀರಕ್ಕೆ ಶಿರ ಎನ್ನುವುದು ಪ್ರಧಾನ ತಲೆ ಒಂದು ಸರಿ ಇರಬೇಕು. ಇರಬೇಕು. ಹೌದು. ಆದ್ರೆ ಎಷ್ಟು ತಲೆ ಉಂಟು ನಿನಗೆ? ಒಂದೇ ತಲೆ ಇರುವುದು. ಒಂದು ದೇಹಕ್ಕೆ ಒಂದು ತಲೆ ಪರ್ಯಾಯ. ಹಾಗಿದ್ರೆ ನನಗೆ ಎಷ್ಟು ಉಂಟು? 4 ಹೆಚ್ಚು. ಪಂಚಶರಗಳು ನಿನಗೆ ಅಧಿಕ ಉಂಟು. ಅಧಿಕ. ಮಾತೆ ಕೊಟ್ಟದ್ದು ಅಧಿಕದ್ದು. ಅದು ಅಮ್ಮ ಕೊಟ್ಟದ್ದು. ಅಲ್ವೇ? ಹಾ, ಹಾ. ಇನ್ನು ಮುಖದಲ್ಲಿರುವಂತಹ ನೇತ್ರಗಳು, ಹಾ. 2 ನೇತ್ರಗಳು ನೋಡುವುದಕ್ಕೆ ಸಾಕು, ಬೇಕು. ಅದೇ ಸಾಕು. ಹಾ. ಆದ್ರೆ ಓ. ತಾಯಿ 3ನೇ ಕಣ್ಣನ್ನು ಹೊಂದಿದ ನೀನು ಈಶಾ ಎನ್ನುವ ಹಾಗೆ ಹೇಳಿದವಳಿದ್ದಾಳೆ. ಹಾಗೆ ಅಂದ್ರೆ ಒಂದು ಹೆಚ್ಚು ಉಂಟು. 2 ಕಾರಣ ಆಯ್ತು ನಿನ್ನಲ್ಲಿ ಬೇರೆ. ಅಲ್ವೇ? ಹಾ. ಇನ್ನು ಮೈವರ್ಣ. ಹಾ. ಆಕರ್ಷಣೀಯವಾದಂತಹ ರಕ್ತಚ್ಛವಿ ನನ್ನದು. ಹೌದಲ್ವೇ? ಹಾ. ಅಂದ್ರೆ ಅದು ಅಪಾಯದ ಸಂಕೇತ. ಅಗ್ಗ. ನಿನ್ನದು ನೀಲವರ್ಣ, ಹಾ. ಅಂದ್ರೆ ಕಪ್ಪು ವರ್ಣ ಅಂತಲೂ ಹೇಳಬಹುದು. ಹೌದು. ಯಾರು ಪ್ರಿಯ ಪಡುವಂತದ್ದಲ್ಲ. ಈ ಮಧ್ಯೆ ಇರುವಂತಹ ನನ್ನ ಶ್ವೇತವರ್ಣ. ಏನು? ಶ್ವೇತ ಅಂದ್ರೆ ಶಾಂತಿಯ ಸಂಕೇತ, ಓಹೋ. ಎಲ್ಲರೂ ಪ್ರಿಯ ಪಡುವಂತದ್ದು. ಹಾ. ಇನ್ನು ಮಾಡುವಂತಹ ಉದ್ಯೋಗ. ಸೃಷ್ಟಿ ಕಾರ್ಯ ನಿನ್ನದ್ದು, ಹಾ. ಪಾಲನೆ ನಿನ್ನದ್ದು. ಹಾ. ಈ ಮಧ್ಯೆ ಲಯ ಮಾಡುವುದು ನಾನು, ಲಯ ಕರ್ತೃ. ಅಲ್ವೇ? ಹಾ. ಲಯ ಆಗದೆ ಹೋಯಿತು ಅಂತಾದ್ರೆ ಮಗದನ್ನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾ. ಅಲ್ವೇ? ಹಾ. ಒಂದು ವೇಳೆ ನಾನು ಲಯಗೊಳಿಸದೇ ಇದ್ದೆ ಅಂತ ಆದರೆ ಸೃಷ್ಟಿಸಿದ್ದೇ ತುಂಬಿ ಹೋಗ್ತದೆ. ಓ, ಅದಾಗಬಾರ್ದು ಅಂತ ಹೇಳಿದ್ರೆ ನಾನು ಲಯ ಮಾಡಬೇಕು. ನಿಷ್ಪ್ರಯೋಜಕವಾದಾಗ ಅದು ನಾಶವೂ ಆಗ್ತದೆ. ಅಲ್ವೇ? ಹಾ. ಮತ್ತೆ ಹಾ. ನಾಮದಲ್ಲಿ ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಹೇಳುವ ನೀನು, ಹಾ. ಈತ ವಿಷ್ಣು ಅಂದ್ರೆ ವ್ಯಾಪಕ ಎನ್ನುವಾಗ ಹೇಳ್ತಾ ಇದ್ದಾನೆ. ಹೌದು. ಈ ಮಧ್ಯೆ ಈಶ ಅಂದ್ರೆ ಅಧಿಕಾರಿ ಯಜಮಾನ ಅಂತ ನಾನು ಹೇಳ್ತಾ ಇದ್ದೇನೆ. ವಿಷಯ ಹೌದು. ಆದ್ರಿಂದ ಹೇಳುವುದಿಷ್ಟೇ, ಏನು? ದೃಢದೊಲು ಅಧಿಕ, ಒಪ್ಪಿಕೊಳ್ಳಬೇಕು ನೀವು. ಅಷ್ಟು ಸುಲಭದಲ್ಲಿ ಇಲ್ಲ. ಯಾಕೆ? ಯಾಕೆ ಅಂತ ಗಹನವಾದ ವಿಚಾರ ಹಾ. ಮೊದಲು ನಾ ಸೃಜಿಸಲು. ಮೊದಲು ಸೃಜಿಸಲು ಅಧುನಾಥ ಬುಲೆಯುವ ಸಕಾಲಿಕವಾಗಿ ಆಡಿದ್ದೀರಿ. ಸಾಧುವಲ್ಲ, ಸಾಧುವಲ್ಲ. ಯಾಕೆ? ಯಾಕೆಂದರೆ ಪಾಲನೆಗೆ ಪರಿಪೂರ್ಣತ್ರ ಪ್ರಾಪ್ತಿ ಆಗುವುದು, ಅರ್ಹತೆ ಲಭ್ಯವಾಗುವುದು ಸೃಷ್ಟಿ ಎನ್ನುವ ಕಾರ್ಯ ಘಟಿಸಿದಾಗ. ಹೌದು. ಸೃಷ್ಟಿ ಇಲ್ಲದಿದ್ದಲ್ಲಿ ಪಾಲನೆ ಎನ್ನುವುದು ಅರ್ಥಶೂನ್ಯ. ಹಾ. ಹಾಗೆಯೇ ಲಯವೂ ಸಹ ಸೃಷ್ಟಿಯೇ ಆಗದಿದ್ದರೆ ಯಾವುದನ್ನು ನಾಶ ಮಾಡುವುದು ಹಾ. ಎಂಬವಾಗ ಸೃಷ್ಟಿ ಎನ್ನುವುದು ಹಾ. ಪಾಲನಾಕರ್ತೃವಿಗೂ ಲಯಕರ್ತೃವಿಗೂ ಉದ್ಯೋಗ ಕಾರಕವಾಗಿರುತ್ತದೆ. ನಿಮಗೆ ಉದ್ಯೋಗ ದೊರಕುವುದೇ ನನ್ನಿಂದ ಎಂದಾದ ಮೇಲೆ ನಾನೇ ಯಜಮಾನನಾಯ್ತಲ್ಲ. ಅಮ್ಮ ಹೇಳಿದ್ದು ನಿರ್ದೇಶನ ಹಾ. ಅಂದ್ರೆ ಏನು? ಹೀಗೆ ಹೀಗೆ ಅಂತ ಮೇಲ್ಪಂಕ್ತಿ ಮಾತ್ರ. ಹಾ.
ಕಾರ್ಯತಃ ಅದು ವಾಸ್ತವವಾಗುವುದು ಯಾವಾಗ? ನಾನು ಸೃಷ್ಟಿ ಮಾಡಿ ಹರಿಸು, ಆಮೇಲೆ ಲಯಗೊಳಿಸು ಎಂದು ನಿಮ್ಮನ್ನು ತೊಡಗಿಸಿದಾಗ ಅಂದರೆ ನಾನು ಯಜಮಾನ, ನೀವು ನನ್ನ ಕೈ ಕೆಳಗಿನವರು. ಬೇಸರಿಸಬೇಡ. ವಿಷಯವನ್ನು ಮತ್ತೆ ಸ್ವಲ್ಪ ಬೆಳೆಸಿ ನೋಡಿದರೆ ಲೋಕಜೀವರುಗಳಿಗೆ ಬೇಕು ಬೇಕಾದವರನ್ನು ಕೊಟ್ಟು ಪಡೆಯುವುದೇ ಪಾಲನೆ. ಕೊಡುವಂತಹ ರೀತಿ ನೀತಿ ವಿಧಿ ವಿಧಾನ ಮಾನ ಪ್ರಮಾಣಗಳು ನಿರ್ಣಯವಾಗುವುದು ಎಲ್ಲಿ? ಈ ಬ್ರಹ್ಮನ ಮಸ್ತಿಷ್ಕದಲ್ಲಿ. ಜೀವಿಗೆ ಪ್ರಾಣದ ಸಂಸ್ಪರ್ಶವನ್ನು ಕೊಟ್ಟು ಕ್ಷೇತ್ರದೊಳಗೆ ಅದನ್ನು ಬಿಡುವಾಗಲಿ ಅಂದರೆ ಜನನ ಎನ್ನುವುದು ಘಟಿಸಿದಾಗ ಅದರ ಇಡೀ ಬದುಕನ್ನು ನಾನು ಅದಾಗಲೇ ಆಲೋಚಿಸಿ ಗಣಿಸಿ ಗುಣಿಸಿ ಎಣಿಸಿ ಇದಮಿತ್ತಂ ಎನ್ನುವಂತೆ ಬರೆದಿಡ್ತೇನೆ ಅವುಗಳ ಹಣೆಯಲ್ಲಿ. ಆದ್ದರಿಂದಲೇ ಹೇಳುವುದು ಹಣೆ ಬರಹ ಅಂತಹ ಹಣೆ ಬರಹವನ್ನು ಓದಿದಂತಹ ನೀನು ಆಯಾಯ ಜೀವಿಗಳಿಗೆ ಯಾರಿಗೆ ಯಾವಾಗ ಏನು ಎಲ್ಲಿ ಎಷ್ಟು ಹೇಗೆ ಎಂಬುದೆಲ್ಲವನ್ನು ಕೊಡುವುದು ಮತ್ತು ಪಡೆಯುವುದು. ಯೋಚನೆ ಮಾಡು. ಪಡೆಯುವಂತಹ ಜೀವಿ ನನ್ನ ಸೃಷ್ಟಿ, ಪಡೆಯುವಂತಹ ವಸ್ತು ವಿಷಯಗಳು ನನ್ನ ಸೃಷ್ಟಿ, ಪಡೆಯುವಂತಹ ಮಾನ ಪ್ರಮಾಣಗಳು ನನ್ನದೇ ಆದಂತಹ ತೀರ್ಮಾನ. ಮತ್ತೆ ನೀನು ಏನಲ್ವರ ಆದರೆ ನನಗೆ ಸಹಾಯಕನಾಗಿರುವ. ಆದ್ದರಿಂದ ನನ್ನ ಕೈ ಕೆಳಗಿನ ಆಳಾಗಿರುವ ನೀನು ನಾನು ಸಮಾನರಲ್ಲ. ಸರಿ ನೆನಪಿಟ್ಟು ಬೇಸರ ಮಾಡಬೇಡ. ಅವನು ಏನು ಎತ್ತರದಲ್ಲಿ, ಮತ್ತೆ ಅವನು ನಿನ್ನ ಹಾಗೆ ಕೆಳಗೆ. ಹೌದಾ? ನನಗಿಂತ ಕೆಳಗೆ. ಯಾಕೆ ಸೃಜಿಸಿದಂತಹ ಜೀವಿಗಳ ಹಣೆಯಲ್ಲಿ ಅವುಗಳ ಬದುಕುವ ಭಾಗ್ಯವು ಅವಸಾನ ಹೊಂದಿದಾಗ ನಾನೇ ಒಂದು ಕೊಡ್ತೇನೆ ಸೂಚನೆಯನ್ನು. ಈ ಜೀವಿಯ ಯೋಗಭಾಗ್ಯ ಮುಗಿದಿದೆ, ಇನ್ನೂ ನಾಶಗೊಳಿಸು. ಆಗ ಮಾತ್ರ ಅವನು ಲಯಗೊಳಿಸಬಹುದು. ಅವನಿಗೆ ಇಷ್ಟ ಉಂಟು ಎಂದು ಸ್ವಲ್ಪ ಇರಲಿ. ಮೊದಲೇ ಕಷ್ಟವಾಯಿತು ಎಂದು ಈಗಲೇ ತೆಗಿತೇನೆ, ಯಾವುದು ಮಾಡುವುದಕ್ಕಾಗುದು. ಅದರ ಅರ್ಥ ಏನು? ಅವನದಂತಹ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕಾಲದಲ್ಲಿ ಬ್ರಹ್ಮಾಧೀನನಾಗಿರ್ತಾನೆ, ಅಸ್ವತಂತ್ರನಾಗಿರ್ತಾನೆ. ಅವನು ಮಾತ್ರ ನೀನು ಸಹ ಸಹಿತ. ಹೀಗಾಗಿ ನಿಮಗಿಬ್ಬರಿಗಿಂತಲೂ ನನ್ನ ಸ್ಥಾನ, ನನ್ನ ಮಾನ, ನನ್ನದಾದಂತಹ ಸೃಷ್ಟಿ ಒಳ್ಳೆಯದು ಉತ್ತಮ ಎನ್ನುವುದು ಸ್ಪಷ್ಟ. ನಿನ್ನ ಪಾಲನೆ ಅವನ ಲಯವೋ ಏನೂ ಅಲ್ಲ. ಸೃಷ್ಟಿ ಎನ್ನುವುದು ಘನವಾದುದು. ಸೃಷ್ಟಿ ನೀನೇ ಹೇಳುವ ಪ್ರಶ್ನೆ. ಹೌದು, ಅದನ್ನು ಒಪ್ಪಿಕೊಳ್ಳಬೇಕೆ? ಹೌದು. ಒಬ್ಬನನ್ನು ದೊಡ್ಡವನೆಂಬುದಾಗಿ ಒಪ್ಪಿಕೊಳ್ಳುವುದು ಯಾವಾಗ? ಒಪ್ಪಲೇಬೇಕು. ಅವನ ಯೋಗ್ಯತೆ ಏನೆಂಬುದು ಮತ್ತೊಬ್ಬರು ತಿಳಿದುಕೊಳ್ಳಬೇಕಾಗ್ತದೆ. ಇಷ್ಟು ಹೇಳಿಲ್ವ? ನಿನ್ನ ಯೋಗ್ಯತೆ ಯಾವಾಗ ತಿಳಿದುಕೊಳ್ಳುವುದು? ನಾನು ದೊಡ್ಡವ ಎಂಬುದಾಗಿ ಹೇಳಿದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಾವು ಮನಸ್ಸು ಮಾಡುವುದಿಲ್ಲ. ಹೌದಾ? ಒಂದು ವೇಳೆ ನಿನ್ನ ಕಾರ್ಯದಲ್ಲಿ ನೀನು ನಿರತನಾಗಿರ್ತಿದ್ರೆ ಅಲ್ಲಿ ನಿನ್ನ ಯೋಗ್ಯತೆ ಅರಿತು ನಮ್ಮ ದೊಡ್ಡವ ನೀನು ಶ್ರೇಷ್ಠ ಎಂಬುದು ಒಪ್ಪಿಕೊಳ್ಳಬಹುದು. ಈಗಲೇ ನಾವು ಇಷ್ಟಿದ್ದೇವೆ, ಇನ್ನು ನಾವು ಕಸಬಿಗೆ ತೊಡಗಿದೆವು ಎಂದಾದ್ರೆ ಹೇಳಬೇಕೆ?
ಅಲ್ಲಿ ಆಲೋಚನೆ ಮಾಡ್ಬೇಕಾಗ್ತದೆ ಮುಂದೆ ಪರಿಣಾಮ ಏನಾದಿತ್ತು ಎಂಬುದಾಗಿ. ಹ್ಮ್. ಮೊದಲು ಎಂಬ ಶಬ್ದ ನಿನ್ನಲ್ಲಿ ಮೂಡಿಕೊಂಡಿದೆ. ಹೌದು. ಮೊದಲು ಎಂಬ ಶಬ್ದ ಹುಟ್ಟಿಕೊಂಡ ಮೇಲೆ ಅಲ್ಲಿ ಕೊನೆ ಎಂಬುದಾಗಿ ಬೇಕಲ್ಲ. ಮೊದಲ ಮತ್ತಿನ ಮುಖವೇ ಕೊನೆ ಅಲ್ಲವೇ? ಹಾ. ಹಾಗಾದ್ರೆ ಇಲ್ಲಿ ಮೂಡ ಪ್ರಶ್ನೆ ಯಾವುದು? ಯಾವುದು? ಅಮ್ಮ ಹೇಳಿದ ಮಾತು ಮತ್ತೊಮ್ಮೆ ನಾವು ನೆನಪಿನಲ್ಲಿ ಇರಿಸಿಕೊಳ್ಬೇಕಾಗ್ತದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚ. ಹಾಗಾದ್ರೆ ಈ ಹಿಂದೆ ಇತ್ತು ಅದು ಲಯವಾಗಿದೆ, ಒಪ್ಪಿದ್ದೇನೆ. ಅದನ್ನು ಮತ್ತೊಮ್ಮೆ ನೀವು ಸಿಗಿಸಬೇಕು. ಇತ್ತು ಮಗ, ಅದನ್ನು ನೀನೀಗ ಸಾಕ್ಷೀಕರಿಸಬೇಕು. ಹಾಗಾದ್ರೆ ಇಲ್ಲಿ ನಾವೇ ದೊಡ್ಡವರು ಎಂಬುದಾಗಿ ಅಲ್ಲ, ಹಿಂದೆ ಕೂಡ ನಮ್ಮ ಹಾಗಿರುವಂತಹ 3 ಶಕ್ತಿಗಳು ಇದ್ದವು. ಇದ್ರಪ್ಪ ಅವರಿಂದಾಗಿ ಸೃಷ್ಟಿ ಸ್ಥಿತಿ ಹಾಗೂ ಲಯ ಆಗಿದೆ. ನಾನು ಬಹಳ ಔದಾರ್ಯವಂತ. ಹೌದಪ್ಪ. ಈಗ ನಾನು ದೊಡ್ಡವ ಅಂದ್ರೆ ಯಾರು? ಈ ನಾನು ಅಲ್ಲ, ಮತ್ತೆ ಈ ಬ್ರಹ್ಮ ಅನ್ನೋನು ದೊಡ್ಡವ ಅಂತ ಹೇಳಿ. ಈಗ ನಾನು ದೊಡ್ಡವೆಂಬುದು ನೀನು ಒಪ್ಪಿ, ಆದ್ದರಿಂದ ಈಗ ನಾನು ಬ್ರಹ್ಮನಾಗಿದ್ದೇನೆ. ಇದರಲ್ಲಿ ನಿನ್ನಲ್ಲಿ ಏನು ವಿಶೇಷ ಏನಿದು? ಏನು? ಹೊಸತನ ಎಂಬುದಾಗಿ ಏನಿಲ್ಲ. ಹಿಂದೆ ಇದ್ದದನ್ನು ಅಂದ್ರೆ ಒಳಗಿದ್ದದನ್ನು ಒಮ್ಮೆ ಮತ್ತೊಮ್ಮೆ ಹೊರಗೆ ಹಾಕುವುದು. ಹೌದಪ್ಪ, ಪ್ರಕಟ ಮಾಡುವುದು ಅಷ್ಟು ಹಗುರ ಅಂತ ಅಲ್ಲ. ನೀನು ಯೋಗ್ಯತೆ ಇಲ್ಲಂತಲ್ಲ, ಅಂತ ಯೋಗ್ಯತೆ ಉಳ್ಳವನೇ. ಹೋದ ಕಲ್ಪ ಲಯವ ಅಂತ ಪ್ರಪಂಚ ಮಾತ್ರವಲ್ಲ, ಅಲ್ಲಿರುವಂತಹ ಜೀವರಾಶಿಗಳು ಹಿಂದೆ ಜೀವಿತ ಕಾಲದಲ್ಲಿ ಯಾವ ವ್ಯವಹಾರವನ್ನು ಮಾಡಿದೆ ಅವುಗಳ ಪಾಪ ಪುಣ್ಯ ಎರಡನ್ನು ತುಲನೆ ಮಾಡಿಕೊಂಡು ಮುಂದೆ ಹೇಗೆ ಹುಟ್ಟಬೇಕು, ಹೇಗೆ ವ್ಯವಹಾರ ಮಾಡಬೇಕು, ಯಾರಿಂದ ಮರಣವನ್ನು ಹೊಂದಬೇಕು ಎಂಬುದನ್ನು ಜೀವರಾಶಿಗಳ ಹಣೆಯಲ್ಲಿ ಬರೆಯಲ್ಪಡುವವನೇ ವಿಧಿ. ನಿನ್ನ ಬರಹವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯ ಇಲ್ಲ. ಆದ್ರೆ ಅಲ್ಲಿಗೆ ನಿನ್ನ ಕೆಲಸ ಮುಗಿಯಿತು. ಸೃಷ್ಟಿಯಾದ ನಿನ್ನ ಕೆಲಸ ಮುಗಿಯಿತು. ಸೃಷ್ಟಿ ಮಾಡಿ ಪಾಲನಾ ಕ್ಷೇತ್ರಕ್ಕೆ ನಾವು ಬಿಟ್ಟು ಕೊಡ್ತೇವೆ. ನೀನು ಒಂದು ವೇಳೆ ಸೃಷ್ಟಿ ಮಾಡಿದ ಕ್ಷಣ ಆಲೋಚನೆ ಮಾಡು, ಅಮ್ಮ ನಮ್ಮ ಮೂವರು ಸೃಷ್ಟಿ ಮಾಡಿದ ಕ್ಷಣ ನಾವು ಇಷ್ಟೇ ಎತ್ತರಕ್ಕೆ ಬೆಳೆದುಕೊಂಡಿದ್ದೇವೆ, ಸುಜ್ಞಾನವೆಂಬುದಾಗಿ ಮೂಡಿಕೊಂಡಿದೆ. ಆದ್ರೆ ಮುಂದೆ ಹಾಗೆ ಆಗುವುದಿಲ್ಲ, ಅಲ್ಲಿ ವ್ಯತ್ಯಾಸಗಳು ಬೇಕಾಗ್ತದೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬುದಾಗಿ ಅಲ್ವೇ? ಜೀವಿಗಳಿಗೆ ಹಾಗೆ ಅವಸ್ಥೆಗಳುಂಟು, ಬೇಕಾಗ್ತದೆ. ಬಾಲ್ಯದಲ್ಲಿ ಅವುಗಳಿಗೆ ಏನು ಗೊತ್ತಿರುವುದಿಲ್ಲ. ಯೌವನಕ್ಕೆ ಬಂದಾಗ ವಿದ್ಯೆ ಬುದ್ಧಿಯನ್ನು ಕಲಿತು ಅವರು ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಆಗ ಸರಿಯಾದ್ರೆ ಆಗಬೇಕು. ತಮ್ಮ ಜೀವನ ಏನು ಎಂಬುದನ್ನು ಅರ್ಥವಿಸಿಕೊಂಡು ಸುಖಮಯವಾಗಿ ಜೀವನ ಸಾಗಿಸುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಹೇಳುದು, ಈಗ ನೀನು ಸೃಷ್ಟಿ ಮಾಡಿದ ಅಲ್ಲಿ ಮುಗಿಯಿತು, ಆಮೇಲೆ ಮುಂದುವರಿದುಕೊಂಡು ಹೋಗ್ಬೇಕಾದ ಯಾರು? ನನ್ನ ಕರ್ತವ್ಯ, ಪಾಲನ ಕರ್ತನಾದ ನಾನು. ಒಂದು ವೇಳೆ ನಾನು ಸುಮ್ಮನೆ ಕುಳಿತುಕೊಂಡಂತಾದ್ರೆ ಏನಾದಿತ್ತು ಎಂಬುದಾಗಿ ಆಲೋಚನೆ ಮಾಡಬೇಕಾಗ್ತದೆ. ಜೀವಿಗಳ ಅನಾಹುತವಾಗಬಹುದು, ಹಾಗೆ ಮಾಡುವುದಕ್ಕೆ ಬಿಡುವವನಲ್ಲ. ನೀನೆಂದ ಮಾತಿನಂತೆ ಕಾಲ ಧರ್ಮಕ್ಕನುಸಾರವಾಗಿ ಅವುಗಳಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯ. ಅವುಗಳ ಆರೋಗ್ಯ ಕೆಡದಂತೆ ನೋಡಿಕೊಂಡು ಬರಬೇಕು. ಒಂದು ಜೀವಿ ಅಲ್ಲ, ನೀನು ಸೃಜಿಸಿದಂತಹ ಎಲ್ಲ ಜೀವರಾಶಿಗಳನ್ನು ಗಮನದಲ್ಲಿ ಇರಿಸಿಕೊಂಡು ಅವುಗಳಿಗೆ ಏನೆಲ್ಲ ಬೇಕು ಎಂಬುದಕ್ಕೆ ವ್ಯವಸ್ಥೆ ಮಾಡಿಕೊಡುವುದರ ಒಂದಿಗೆ ಅವುಗಳ ಜೀವನ ಸುಖಮಯವಾಗಿ ಸಾಗುವಂತೆ ಮಾಡಬೇಕಾದ ಪಾಲನಕರ್ತನ ಅಂತ ನನ್ನ ಕರ್ತವ್ಯ. ಆಮೇಲೆ ಕೊನೆಯದಾಗಿ ಇವನ ಉದ್ಯೋಗ. ನಿನ್ನದು ಕ್ಷಣಿಕ, ಲಯಗೊಳಿಸೋ ಕ್ಷಣಿಕ. ಅಂದ್ರೆ ಮನಸ್ಸು ಮಾಡಿದ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಹೇಳಿದ್ದಾನೆ. ಚಿಕ್ಕ ಕಣ್ಣನ್ನು ಮುಟ್ಟಿ ಬಿಟ್ಟಂತಾರೆ ನಾಶ ಹೊಂದುತ್ತದೆ ಅಂತ ಯೋಗ್ಯತೆ ಉಳ್ಳಿದೆ. ಹಾಗಾದ್ರೆ ಇಲ್ಲಿ ದೀರ್ಘವಾದದ್ದು ಯಾವುದು ಅಂದ್ರೆ ಪಾಲನೆ. ಜೀವಿಗಳ ಆಯುಷ್ಯ ಇರುವವರೆಗೂ ಅವುಗಳನ್ನು ನಾವು ಪಾಲಿಸಿಕೊಂಡು ಬರಬೇಕಾಗ್ತದೆ. ಆ ಕಾರಣದಿಂದ ಆಲೋಚನೆ ಮಾಡಿದಾಗ ಪಾಲನಕರ್ತ ಅಂತ ನಾನು ಶ್ರೇಷ್ಠ, ಆಮೇಲೆ ಸೃಷ್ಟಿಕರ್ತ ನಾನು ಪಿತಾಮಹ ಎಂಬುದಾಗಿ ಹೇಳಬಹುದು. ಒಂದು ಮೊದಲಿನ ಜನ್ಮಕ್ಕೆ ತಂದೆ ಕಾರಣನಾದ್ರೆ ಸಾಲದು, ತನ್ನ ಮಗು ಮುಂದೆ ಯಾವ ರೀತಿ ಬದುಕಬೇಕು ಎಂಬುದಾಗಿ ಸದಾಕಾಲ ಚಿಂತನೆ ಮಾಡಬೇಕು. ಮಾತೆಯವಳ ಕರ್ತವ್ಯ. ಅಪ್ಪ ಎಂಬ ಶಬ್ದ ಮೂಡಿದ ಮೇಲೆ ಆ ಅಪ್ಪ ಎಂಬ ಹೆಸರಿಗೆ ಯೋಗ್ಯತೆ ಬರಬೇಕಾದ್ರೆ ಅಲ್ಲಿ ಅಮ್ಮ ಎಂಬುವವಳು ಬೇಕಾಗ್ತದೆ. ತನ್ನ ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡುವುದರೊಂದಿಗೆ ಆ ಮಕ್ಕಳ ಜೀವನ ಸುಖಮಯವಾಗಿ ಸಾಗುವಂತೆ ಸದಾಕಾಲ ಮಕ್ಕಳ ಬಗ್ಗೆ ಚಿಂತನೆ ಮಾಡುವವಳು ಮಾತೆಯಾದವಳ ಕರ್ತವ್ಯ. ಅಂತ ಪಾಲನ ಕರ್ತನ ಅಂತ ನಾನು ಮಾತೆಯ ಸ್ಥಾನದಲ್ಲಿ ಇರುವ ಕಾರಣ ನಾನೇ ಶ್ರೇಷ್ಠ ಎಂಬುದಾಗಿ ಹೇಳಿದ್ರು ತಪ್ಪಾಗಲಾರದು. ನಿಶ್ಚಯ ಹೇಳು, ನಾನೇ ಶ್ರೇಷ್ಠ ಅಂತ ಹೇಳು. ಅದು ಬೇಕು ನನಗೆ ಆ ಒಂದು ಸ್ಪಷ್ಟ ನಿಲುವು ಬೇಕು. ಹೌದಾ? ಆದರೆ ನೋಡು, ನಿನ್ನ ಅಷ್ಟು ಮಂಡನೆಗಳಿಗೆ ನನ್ನದು ಖಂಡನೆ ಉಂಟಾ? ಈಗ ಮಾಡೋದು ಬೇಡ. ಯಾಕಂದ್ರೆ ಅವನು ಆಗಲೇ ಹೇಳಿದ್ದಾನೆ, ನೀವು ಆರಂಭ ಮಾಡ್ತೀರಿ ಅಂತ ನಿರೀಕ್ಷೆಯಲ್ಲಿದ್ದೆ, ವಾದದಲ್ಲಿ ತೊಡಗಿದ್ದೀರಿ. ಈಗ ನಾನೀಗ ಅವನ ತಲೆಗೆ ಹೊತ್ತಾಗ್ತೇನೆ. ಈಗ ನೋಡುವ, ಹೀಗೆ ಉಂಟು ಎಂಬವಾಗ ಇದಕ್ಕೆ ತೀರ್ಮಾನ ಸ್ವರೂಪದಲ್ಲಿ ಏನಾದ್ರೂ ಹೇಳಿಕೊಂಡ ನೀನು?
ಮಾತುಗಳನ್ನು ಚೆನ್ನಾಗಿ ಮನನ ಮಾಡಿದಾಗ ಹೌದೌದು. ಕೊನೆಗೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಐದು ತಲೆಯ ಯೋಚನೆ ಅಲ್ವಾ? ಹರಿಯೇ, ಓ ನೀನಾಡಿದಂತಹ ಮಾತು ಹ. ಅದು ಸರಿಯೇ. ಕೇಳಿಸಿದ್ದೇನೋ ಒಪ್ಪಿಕೊಂಡವ. ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿನ್ನ ಪಾಲನಾ ಕಾರ್ಯ ಎನ್ನುವುದು ಹೇಗೆ ಎನ್ನುವುದು ನಾನು ಆಲೋಚಿಸಿದಾಗ, ಹ, ಸೃಷ್ಟಿ ಅನ್ನೋದು ಕ್ಷಣಿಕ ಅಂತ ನೀನು ಹೇಳಿದವ. ಹೌದು. ಇದರ ಮಧ್ಯೆ ಜೀವನ ಇರ್ತದೆ, ಲಯ ಹ. ಅದು ಕ್ಷಣಿಕ. ಸರಿಯಾಗಿ ನೋಡಿದೆ ಅಂತಾದ್ರೆ ಹ. ಬ್ರಹ್ಮ ಬೀಜವನ್ನು ಬಿತ್ತುತ್ತಾನೆ. ಬಿತ್ತಿದ ಬೀಜಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸಿಕೊಡುವವ ನೀನು ಹೌದು. ಅಲ್ವೇ? ಹ. ಆವಾಗ ತಾನೇ ಅದು ಪ್ರಪಂಚ ಮುಖದಲ್ಲಿ ಬೆಳೆಯುವಂಥದ್ದು, ಗುರುತಿಸಲ್ಪಡುವಂಥದ್ದು. ಸರಿ. ಒಂದು ವೇಳೆ ನೀನು ಆ ಪಾಲನಾ ಕಾರ್ಯವನ್ನು ಮಾಡದೇ ಇದ್ದೆ ಉಳಿದೆ ಅಂತಾದ್ರೆ ಹ. ಬಿತ್ತಿದ ಬೀಜ ಬೀಜವಾಗಿಯೇ ಉಳಿತದೆ. ಹೌದು. ಆದ್ರಿಂದ ನಿನ್ನ ಮಾತಿಗೆ ನನ್ನ ಸಹಮತ ಇದೆ. ಜ್ಞಾನೇಶ ನೀನೇ ಶ್ರೇಷ್ಠ. ನಮ್ಮ ಈ ವಾದವನ್ನು ಆಲಿಸಿದೆ. ಹ. ನನ್ನ ಶ್ರೇಷ್ಠತ್ವವನ್ನು ಗುರುತಿಸಿಕೊಂಡೆ. ನೀನು ಒಪ್ಪಿಕೊಂಡೇ ಸಾಲದು, ಹ. ಅವನಿಗೆ ಕೂಡ ಅರ್ಥವಾಗ್ಬೇಕಲ್ಲ. ಅದಕ್ಕೆ ಮುಂದೆ ಏನು? ಒಂದು ನಿರ್ಧಾರ ಉಂಟು. ಹ. ಹರಿಹರರೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ತೋರ್ಪಡಿಸುವುದಕ್ಕಾಗಿ ಹ. ನಿನ್ನಲ್ಲಿ ಎರಕವಾಗಿರ್ತೇನೆ. ಅವಕಾಶ ನಾನು ಮಾಡಿಕೊಡ್ತೀನಿ. ಹ. ಬೇಕಾದಾಗ ಬರ್ತೇನೆ. ಹರಿಹರರು ಏನು? ಅವನು ಜಗದೀಶನ. ಹೌದು. ಜಗದೀಶ ಆದ್ರೆ ನಿಲ್ಲಬೇಕಿತ್ತು. ಮುಂದೆ ಜಗಕ್ಕೀ ಸಾಗುವ ನೀನು. ನಿನ್ನ ಒಳಗೆ ಹೊಕ್ಕಿದ್ದಾನಂದ್ರೆ ಏನು? ನನ್ನ ಒಪ್ಪಿಕೊಂಡ, ನನ್ನ ಮಾತು ಸರಿ ಎಂಬುದಾಗಿ ಒಪ್ಪಿಕೊಂಡ. ಬರೇ ಹೆಸರು ಮಾತ್ರ. ಹ. ಈಗ ನೀವು ಇಬ್ಬರು ಒಂದಾದಾಗ ನಾವೇನು ಒಂದಾಗಿದ್ದೇವೆ. ನಾನೇನು ಹೆದರ್ತೇನೆ ಅಂತ ಎಣಿಸಿದ್ಯಾ? ಈಗ ನಿನಗೆ ಭಯ ಇಲ್ವಾ? ಭಯ ಇಲ್ಲ ಅಲ್ಲ, ಅರನ ಬೆಂಬಲ ನನಗೆ. ನಿಮ್ಮನ್ನು ಹೆದರಿಸುವುದಕ್ಕೆ ಹೊರಟಿದ್ದೇನೆ. ಹೌದಾ? ಮಾತು ನಿಲ್ಲಿಸಿದೆ. ತಿಳಿಸಿದೆ. ಹೌದು. ಅವರು ಒಪ್ಪಿಕೊಂಡೆ ಅಂತ ಅರ್ಥ ಅಲ್ಲ, ಮತ್ತೆ ಮಾತು 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 ಹ. ಪ್ರಗಲ್ಭವಾದವನ್ನು ಮಾಡುತ್ತಾ ಇದ್ದೆ. ಹಾಗಿದ್ದರೆ ಹ. ನಾಲ್ಕು ಬೀಳಬೇಕು. ಯಾರಿಗೆ? ನಿನಗೆ. ಹೌದಾ? ಬಿಸಿಯಾದರೆ ಹ. ತನ್ನಷ್ಟಕ್ಕೆ ನೀನು ದಾರಿಗೆ ಬರ್ತಿ. ಹ, ಹ. ಆದ್ದರಿಂದ ನಾವಿಬ್ಬರು ಯುದ್ಧವನ್ನು ಮಾಡೋಣ. ಹ. ಸಮರ ವಿಜಯಿ ಯಾರು? ಅವನೇ ಸರ್ವಶ್ರೇಷ್ಠನೆನ್ನುವಂತಹ ಪಂಥ. ಹ. ನಿಜವಾಗಿ ನಾನು ಹೊಡೆಯಬಾರ್ದನೆ. ಹ. ಯಾಕೆ? ಯಾಕೆ? ನಾನು ದೊಡ್ಡವನು, ನಾನು ಬಲಿಷ್ಠ ಎಂದು ನನಗೆ ಗೊತ್ತುಂಟು. ಆದರೆ ನಿನಗೆ ಬುದ್ಧಿ ಬರುವುದಕ್ಕೋಸ್ಕರ ನಾಲ್ಕು ಬಿಟ್ಟಾಗ ನೀನು ಕೈ ಮುಗಿದು ಕಾಲಿಗೆರಗುತ್ತೆ. ಬಾಯುದ್ಧಕ್ಕೆ ಹೋರಾಟ. ವದವಿ ಫಲವಿಲ್ಲ ಶೋಧನೆ ನೀಡಲೇ ಸಾಧಿಸಿ ನುಡಿಯುವ ನಿಜವಾಯ ಹೋದ ಕಲ್ಪನೆ ಲಯವಾದ ಪ್ರಪಂಚವ ಬೈದಿ ಬರದಿ ನೆಲಸಿರುವ ವಾದದಿ ಫಲವಿಲ್ಲ. ಯಾವಾಗ ಹೇಗೆ ಬದಲಾಗ್ತೀನಿ ಎಂಬುದಾಗಿ ಹೇಳುವುದಕ್ಕೆ ಆಗುವುದಿಲ್ಲ. ಅಷ್ಟು ಚಲನಶೀಲತೆ ಉಂಟು ನನ್ನಲ್ಲಿ. ಹರನನ್ನ ಲೈಕ್ಯನಾದ ಅಕ್ಷರ ಸಿಟ್ಟುಕೊಂಡಂತ ನೀನು ಹೋರಾಟ ಮಾಡುವುದಕ್ಕೆ ಮುಂದುವರಿದುಕೊಂಡು ಬಂದವ. ಹೇಗಾದರೂ ನಾನು ದೊಡ್ಡವನೆನ್ನುವುದನ್ನು ಸ್ಥಾಪಿಸ್ತೇನೆ. ಹೋರಾಟ ಮಾಡಬಹುದು. ಹ. ನಾನೇನು ಹಿಂದೆ ಸರಿಯುವವನಲ್ಲ. ಹೌದಾ? ಇದರ ಪರಿಣಾಮ ಏನಾಗ್ತದೆ ಎಂಬುದಾಗಿ ಆಲೋಚನೆ ಮಾಡಬೇಕು. ಏನಾಗ್ತದೆ? ಅಮ್ಮನ ಮನಸ್ಸಿಗೆ ನೋವು ಉಂಟಾಗ್ತದೆ. ಈಗ ಅಮ್ಮನನ್ನ ಅಡ್ಡ ಹಿಡಿದ್ಯಾ? ಅದು ಬೇಡ. ಅವಳ ಮನಸ್ಸಿನ ನಾವು ಯಾವಾಗಲೂ ನೋವು ಉಂಟು ಅದಕ್ಕೆ ಮಾಡಬಾರದು. ನಾನು ಸಿದ್ಧನಿಲ್ಲ. ಹಾಗಾದ್ರೂ ನಿನ್ನ ಪ್ರಶ್ನೆಗೆ ಹೇಗಾದ್ರೂ ಮಾಡಿ ಒಂದು ಉತ್ತರವನ್ನು ಬೇಕೇ ಕೊಡಲೇಬೇಕು. ಬೇಕು. ಏನ್ ಮಾಡೋಣ? ಏನು ಮಾಡೋಣ? ವಾದ ಮಾಡೋಣವೇ? ಆಹಾ. ವಾದವನ್ನು ಮಾಡಿ ಸಮಯ ವ್ಯರ್ಥವಾಗ್ತದೆ, ಫಲವಿಲ್ಲ. ಫಲವಿಲ್ಲ. ಹಾ. ಅದಕ್ಕೆ ಇರುವುದು ಒಂದೇ ದಾರಿ. ಯಾವುದು? ಶೋಧನೆ ಮಾಡೋಣ. ಹೇಗೆ? ಹೋದ ಕಲ್ಪನೆ ಇರುವಂತ ಪ್ರಪಂಚ ಹಾ. ಯಾರ ಉದಾರದಲ್ಲಿ ಹೆಚ್ಚು ಇವೆಯೋ ಹಾ. ಅವರೇ ದೊಡ್ಡವರು ಎಂಬುದಾಗಿ ತೀರ್ಮಾನಿಸೋಣ. ನಾನು ಒಪ್ಪಿಕೊಳ್ತೇನೆ. ಹೌದಾ? ಯಾಕಂದ್ರೆ ನನ್ನ ದಾರಿಯಲ್ಲಿ ನೀನು ಬರದಿದ್ರೆ ಹಾ. ನಿನ್ನ ದಾರಿಯಲ್ಲಿ ಬಂದು ನಾನು ದೊಡ್ಡವನೆನ್ನುವುದನ್ನು ಸ್ಥಾಪಿಸುವೆ. ಹಾ. ಆದ್ದರಿಂದ ನನ್ನನ್ನು ಪರೀಕ್ಷಿಸುವುದಕ್ಕೆ ಹಾ. ಇಕೋ ಸಿದ್ಧನಿದ್ದೇನೆ. ದಾರಿ ಬೇಕಲ್ಲ? ಇಕೋ ತೆರೆದಿದ್ದೇನೆ ಬಾಯಿ. ಏನು ಒಂದು ಕಿರಿಕಿರಿ ಸ್ವಭಾವ. ಹೌದಪ್ಪ, ಬಹಳ ಉಪದ್ರವ ಬಿಡ್ತಾನೆ. ಹಾಗಿದ್ದರೆ ಇವನನ್ನು ಸರಿದಾರಿಗೆ ತರುವಂತಹ ಬಗೆ ನನಗೆ ಗೊತ್ತಿಲ್ವೇ? ಹರಿಯು ಹರನು ಒಂದಾಗಿ ನನ್ನ ದೇಹದ ಒಳಗಿರುವಾಗ
ನಾನು ನವದ್ವಾರಗಳನ್ನು ದಿಗ್ಬಂಧಿಸಿ ಸ್ತಬ್ಧನಾಗಿ ಕುಳಿತುಕೊಂಡರೆ ಹರಿ ಹೇಗೆ ಹೊರಗೆ ಬರ್ತಾನೆ? ಬರಲಾಗುವುದಿಲ್ಲ. ಜಡಬಡಿಸ್ತಾನೆ. ಹತ್ತು ಕರೆದು ಗೋಗೆರೆದಾಗ ನಾವೇ ಅವನನ್ನು ಹಿರಿತನದಿಂದ ಹೊರ ತೆಗೆದರೆ ನಾನೀಗ ಎಷ್ಟು ಮೇಲೆ ಇದ್ದೇನೆ, ಇದಕ್ಕಿಂತಲೂ ಮೇಲೆ ಹೋಗ್ತೇನೆ. ಆದ್ದರಿಂದ ನವದ್ವಾರಗಳನ್ನು ದಿಗ್ಬಂಧಿಸಿ ಸ್ತಬ್ಧನಾಗಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ನನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಎಂದಿದ್ದರೆ ಒಂದು ದ್ವಾರದ ಮುಖೇನ ನಾನು ಉಸಿರಾಡಿಕೊಂಡಿರಬೇಕು. ಅದಕ್ಕೆ ಹೀಗೆ ಮಾಡೋದು. ನಾನು ಉಸಿರಾಡಿಕೊಂಡಿದ್ದರೂ ಅಡ್ಡಿ ಇಲ್ಲ. ಆದರೆ ಹರಿಯು ಅದೇ ದ್ವಾರವನ್ನು ಹಿಡಿದು ಹೊರಬರುತ್ತಾನಲ್ಲ, ಆಗ ಆ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ನನಗೊಂದು ಅನುಕೂಲವಾಗುತ್ತದಾದ್ದರಿಂದ ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯ ಬರವಿನ ನಿರೀಕ್ಷೆಯಲ್ಲಿರ್ತೇನೆ. ನಾನು ಪರಿಕಿಸಲು ಸರಿದ ಕಲ್ಪರಿ ಎಂಬುದಾಗಿ ಬ್ರಹ್ಮನ ಬಾಯ ಮೂಲಕ ಅವನ ಉದರವನ್ನು ಸೇರಿದವ ನಾನು. ಸರಿಯಾಗಿ ಶೋಧನೆ ಮಾಡಬೇಕು. ಇವನಲ್ಲಿ ಏನೆಲ್ಲ ಇದೆ ಎಂಬ ವಿವರವನ್ನು ಅವನಿಗೆ ತಿಳಿಯಪಡಿಸಬೇಕಾದ ನನ್ನ ಕರ್ತವ್ಯ ಎಂಬುದಾಗಿ ಅರಿತು ಸುತ್ತಲೂ ಕಣ್ಣಾಡಿಸಿದಾಗ ಕಾಣಬಾರದೆ ಸರಿದ ಕಲ್ಪದಿ ಲಯಗೊಂಡಂತಹ ಪ್ರಪಂಚಗಳೆಲ್ಲವೂ ಇವನ ಉದರದಲ್ಲಿ ಇದೆ. ಪ್ರಪಂಚಗಳಿದ್ದ ಮಾತ್ರಕ್ಕೆ ಬ್ರಹ್ಮ ದೊಡ್ಡವನೆಂಬುದಾಗಿ ಒಪ್ಪಿಕೊಳ್ಳೋಣವೇ? ಹಾಗಾದ್ರಲ್ಲಿ ಅವರು ಯಾರಿದ್ದಾರೆ? ಪ್ರಪಂಚದಲ್ಲಿದ್ದಂತಹ ಸಕಲ ವ್ಯಕ್ತಿಗಳು ಕೂಡ ಎಲ್ಲರೂ ಅವರ ಅಲ್ಲಲ್ಲಿದ್ದಾರೆ. ಆದರೆ ನಿರ್ಜೀವವಾಗಿ ಅಲ್ಲಲ್ಲಿ ಬಿದ್ದುಕೊಂಡಿದೆ. ಚಲನೆ ಎಂಬುದಾಗಿ ಇಲ್ಲ. ಆ ಕಡೆಗೆ ನೋಡಿದರೆ ಬ್ರಹ್ಮರಿದ್ದಾರೆ, ಈ ಕಡೆಗೆ ನೋಡಿದರೆ ಶಿವನಿದ್ದಾನೆ. ಆದರೆ ನನ್ನ ಹಾಗಿರುವವರು ಯಾರು ಇಲ್ಲ. ಹಾಗಾದ್ರೆ ಇವರಲ್ಲಿ ಇರುವುದಿಷ್ಟೇ. ಬಂದ ಮೇಲೆ ಸರಿಯಾಗಿ ಶೋಧನೆ ಮಾಡಬೇಕು. ಮುಂದೇನಿದೆ ಎಂಬುದಾಗಿ ಹುಡುಕಾಡ್ತಾ ಹೋದಾಗ ಕಾಣಬಾರದೆ ಬಂಗಾರ ಇದಾದ್ರೂ ಇದೆಯಲ್ಲ ಎಂಬ ಸಂತೋಷ. ಹತ್ತಿರ ಹೋದೆ, ಮುಟ್ಟಿ ನೋಡಿದಾಗ ಕಾಣುವುದೇನು? ಅದು ಬಂಗಾರದ ಗಟ್ಟಿಯೂ ಅಲ್ಲ, ಅದು ಬಣ್ಣ ಮಾತ್ರ ಅಲ್ಲಿದ್ದರು. ಬಂಗಾರದ ವರ್ಣವೇ ಇವನಲ್ಲಿ ಶೋಭಿಸ್ತಾ ಇದೆ. ಇವ ಹಿರಣ್ಯ ಗರ್ಭನೆಂಬುದಾಗಿ ಹೇಳಿದ್ರು ತಪ್ಪಾಗಲಾರದು. ಈ ವಿಚಾರವನ್ನಾದರೂ ಅವನಿಗೆ ತಿಳಿಯಪಡಿಸಬೇಕು. ದಾರಿಯಲ್ಲಿದೆ ಎಂಬುದಾಗಿ ಹುಡುಕಾಡುತ್ತಾ ಆ ಕಡೆಗೆ ಹೋದರೆ ದಾರಿ ಗೋಚರಿಸುವುದಿಲ್ಲ, ಈ ಕಡೆಗೆ ಹೋದರೆ ದಾರಿ ಗೋಚರಿಸುವುದಿಲ್ಲ. ಮೇಲಕ್ಕೆ ತುದಿಯವರೆಗೆ ಹೋದೆ, ಅಲ್ಲಿ ಕೂಡ ದಾರಿ ಗೋಚರಿಸುವುದಿಲ್ಲ. ಹಾಗೆ ಕೆಳಗೆ ಇಳಿದು ಸುತ್ತಾಡುತ್ತಾ ಬಂದಾಗ ಅಲ್ಲಿ ಒಂದು ದಾರಿ ಕಾಣ್ತಾ ಇದೆ. ಅದೋ ದ್ವಾರ. ಯಾಕೆ ಹೀಗೆ ಮಾಡಿದ? ನವ ದ್ವಾರಗಳಲ್ಲಿ 8 ಬಂಧಿಸಿ ಹೀನ ದ್ವಾರವನ್ನು ತೆರೆದಿರಿಸಿದಾನೆ. ಯಾಕೆ? ಅರ್ಥವಾಯಿತು. ಅಲ್ಲಿಂದ ಬಂದಂತಾದ್ರೆ ಹರಿ ಸಣ್ಣವ ಎಂಬುದಾಗಿ ಅವನ ತೀರ್ಮಾನ. ಹೊರಗೆ ಹೋಗುವುದಕ್ಕೆ ದಾರಿ ಯಾವುದಾದ್ರೇನು? ಮಾನ ಅಪಮಾನ ಸಮಾನ ನನಗೆ. ಆ ಅದೋ ದ್ವಾರದ ಮೂಲಕ ಹೊರಗೆ ಶೋಧಿಸಿದೆವು ನಿನ್ನುದರವ, ಶೋಧಿಸಿದೆವು ನಿನ್ನುದರವ, ಒಳಗೈದಿನ ಗೌಡನು ಬರಬಲಿ ಮೆರವ. ಹೋದ ಕಲ್ಪದಿ ಲಯವಾದ, ಹೋದ ಕಲ್ಪದಿ ಲಯವಾದ, ಸರ್ವ ಮೇಲಿನಿಗರು ಮೇಲೆಯುದಿಯ ವಿನೋದ. ಶೋಧಿಸಿದೆನು ನಿನ್ನುದರವ, ಒಳಗೈದಿನ ಕಂಡೆನು ಹೊರಗದಿರದೆವ. ಫಲಿತಾಂಶವೇನು? ಸರಿಯಾಗಿ ಶೋಧನೆ ಮಾಡಿದೆ. ಎಲ್ಲ ಪ್ರಪಂಚಗಳಿವೆ, ಜೀವರಾಶಿಗಳು ಕೂಡ ಇವೆ. ಆದ್ರೆ ಅಲ್ಲಲ್ಲಿ ಬಿದ್ದುಕೊಂಡಿದೆ. ನಿರ್ಜೀವ ಬೀಜ ಸ್ವರೂಪ ಅದು ಇರಬಹುದು. ಮುಂದಕ್ಕೆ ಕೊಡ್ತಾರೆ ಚೇತನ. ಮುಂದೆ ಹುಡುಕಾಡ್ತಾ ಹೋದಾಗ ಆಶ್ಚರ್ಯವನ್ನು ಕಂಡೆ. ಹಾಗೆ ಬಂಗಾರ ನಿನ್ನಲ್ಲಿ ಇದಾದ್ರೂ ಇದೆಯಲ್ಲ. ಹತ್ತಿರ ಹೋದೆ, ಮುಟ್ಟಿ ನೋಡ್ಬೇಕೆಂಬ ಆಸೆ. ಮುಟ್ಟಿದೆ, ತಟ್ಟಿದೆ, ಮೆಟ್ಟಿದೆ. ಅದು ಗಟ್ಟಿಲ್ಲ, ಮೆತ್ತಗಿಲ್ಲ. ನಿನಗೆ ಯೋಗವೂ ಇಲ್ಲ, ಭಾಗ್ಯವೂ ಇಲ್ಲ. ಆದ್ರೆ ಬಣ್ಣ ಉಂಟಲ್ಲಿ. ಅಲ್ಲಿ ನಾವು ಒಂದು ತೀರ್ಮಾನ ಮಾಡಿದೆ. ಪುಣ್ಯ. ಹೌದಾ? ನಿನಗೊಂದು ಹೆಸರಿಟ್ರೆ ಹೇಗೆ? ಹೇಗೆ? ಹಿರಣ್ಯ ಗರ್ಭ. ಒಳ್ಳೆ ನೀನು ಈಗ
ಈಗ ನಿನಗೆ ಸಿಗದಿದ್ರೆ ಏನು? ಪುಣ್ಯವಂತರಿಗಾದ್ರೂ ಸಿಗಬಹುದು. ಹೌದಾ? ಹಾಗಂದು ಕೊಟ್ಟ ಹೆಸರನ್ನು ನಾವು ತಿರಸ್ಕರಿಸುವಂತ ಮತ್ತೆ ಉಡಾಳತನವನ್ನು ತೋರಿಸುವ ಮತ್ತೆ ಇಟ್ಟುಕೊಳ್ಳುದಿಲ್ವಾ? ಅಲ್ಲಲ್ಲ, ಉಡಾಳತನ ಇಲ್ಲ. ಹಾಗೆ ಸೌಹಾರ್ದತೆ ಸ್ವೀಕರಿಸಿದ್ದೀರಿ. ಆದಿತು. ಹಾಗೆ ನಿನಗೂ ಕೊಡಬೇಕು ಅಂತ ಎಂತದು? ಅಲ್ಲ, ಕೊಡಬೇಕು ಅಂತ ಒಂದು ಹೆಸರು. ಸಿದ್ಧತೆಯಲ್ಲಿ. ಹೌದಾ? ಹೆಸರು. ಹೇಗೆ? ನೀನು ಹೋದುದು ಈ ದಾರಿಯಿಂದ ಬಾಯಿ ಮೂಲಕ ಬಂದುದು ಅಧೋದ್ವಾರ. ಅದ ಹೇಗೆ ಮಾಡೋಣ? ಹೇಗೆ? ಅಧೋದ್ವಾರದಿಂದ ನೀನು ಬಂದೇ ಆದ ಕಾರಣ ನೀನು ಇನ್ನು ಮುಂದಕ್ಕೆ ಅಧೋಕ್ಷಜ. ಆದಿತು. ನಿನ್ನಿಂದಾಗಿ ನನಗೊಂದು ಹೆಸರು ಬಂತು. ಹೌದು ಹೌದು. ಅದೋಕ್ಷಜ. ನಾನು ಕೊಟ್ಟ ಹೆಸರು ನಿನಗೆ. ಅಲ್ಲಿ ಮುಗಿಲಿಲ್ಲ. ಮತ್ತೆ? ನನ್ನ ಕೆಲಸ ಮುಗಿಯಿತು. ನಾನು ಕೆಲಸಕ್ಕೆ ಸಿದ್ಧನಿದ್ದೆ. ದಾರಿ ಬೇಕಲ್ಲ? ಹೌದಪ್ಪ. ಬಾಯನ್ನು ತೆರಿತೇನೆ. ಅಂದು ಸೇರಿ ತಾನೆಂಬ ಅಹಮ್ಮನ ತನಗಡರಿ ಹೋಗಿದೆ. ಮೊದಲು ಅದನ್ನು ಇಳಿಸಲೇಬೇಕಾಗ್ತದೆ. ಹೋಗಿದ್ದಾನಲ್ಲ, ಯಾವಾಗ ಒಳ ಪ್ರವೇಶ ಮಾಡ್ತಾನೆ ಎಂಬುದಾಗಿ ನಾನು ಕಾದುಕೊಂಡಿದ್ದವ. ಹೋದವ ಸುಲಭದಲ್ಲಿ ಬರಬಾರದು. ಒಳಗೆ ತಿರುಗಾಟವನ್ನು ಮಾಡುತ್ತಾ ಹರಿಯ ನೀನೇ ದೊಡ್ಡವ ಎಂಬುದಾಗಿ ಅಲ್ಲಿಂದಲೇ ಅವನಿಂದ ಹೇಳಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ಆ ದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಕುಳಿತುಕೊಳ್ತೇವೆ. ಸುರದ ವಯಸ್ಸನ್ನು ಕೇಳಿ ಭರಮೇತಿಗಳು ಹರಿಯಾದ ಭರವ ಬದುಕಲಿ ಹರಿಗಿಸಿ ಕಂಡನು ಶರೀರ ಕಲ್ಪಗಳಲ್ಲಿ ಮರೆಗೊಂಡ ಮರಳಿ ಎಲ್ಲವನ್ನೂ. ಹರಿಯುವುದರದ ಶೋಧನೆಗೆ ತೊಡಗಿದಂತಹ ನನಗೆ ಕಾಣುತ್ತಿರುವುದು 1, 2, 5, 10, 100, 1000 ಲಕ್ಷ ಕೋಟಿ 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 ಬ್ರಹ್ಮಾಂಡಗಳು ಬೀಜ ಸ್ವರೂಪದಲ್ಲಿ ಗೋಚರವಾಗುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಹರಿಯನ್ನು ಅವನು ಎಲ್ಲಿಯೂ ಇಲ್ಲ. ಯಾಕೆ, ಏನು, ಹೇಗೆ ಎನ್ನುವಂತೆ ತರ್ಕಿಸಿ ನೋಡಿದರೆ ಪ್ರಾಪ್ತವಾಗುವ ಉತ್ತರ ಒಂದೇ. ಹರಿಯನ್ನು ಅವನು ಆದಿಮೂಲನು, ಅನಂತ ಶಕ್ತಿಯು, ಅಚ್ಯುತನೂ ಆಗಿದ್ದಾನೆ. ಇಂತಹ ವಿಶ್ವವ್ಯಾಪಕನನ್ನು ನಾನು ಬೈದೆ, ಭಂಗಿಸಿದೆ, ನಿಂದಿಸಿದೆ. ಎಸಗಿರುವ ಕಾರ್ಯವು ಭವಿತವ್ಯದಲ್ಲಿ ನನಗೆ ಬಹಳ ಅಪಯಶಸ್ಸಿಗೆ ಕಾರಣವಾಗುತ್ತದಾದ್ದರಿಂದ ಇದರಿಂದ ನಿವೃತ್ತಿಯನ್ನು ಹೊಂದುವುದಕ್ಕಾಗಿ ಇರುವ ಒಂದೇ ಹಾಗೆ ಕ್ಷಮೆಯನ್ನು ಯಾಚಿಸುವುದು. ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರ್ವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಸತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಶ್ರೀಹರಿ, ರಕ್ಷಿಸು ತಂದೆಯೇ, ನೀನೇ ಸರ್ವಶ್ರೇಷ್ಠನು, ನಾನೇ ಇಲ್ಲಿ ಹಲವು ಏನು ಪ್ರಯೋಜನ? ಹೊರತರಳಬೇಕಾದ್ದರಿಂದ ನಡೆಯೋನು ಶಿವದ ಕಡೆಗೆ ತೆರಳುವೆ ಹೊರಗೆ ಸರಿದು ಮೇರೆಗೆ ತುದಿ ಹೊರಗಡಾಗಲು ಕೆಳಗಿಳಿದು ಅರಸಿ ಪದವ ಧಾರಣೆಯೇ ಹರಿಸುತ್ತ ಇರೂಯ ಸಹಸ್ರಗಾರ ತೆರಳುವೆ ಹೊರಗೆ ಹೊರತರಳಬೇಕೆಂದು ಶಿರದ ಕಡೆಗೆ ನಡೆದರೆ ತುದಿಯೇ ದೊರಕದು. ಕೆಳಗಿಳಿದು ನೋಡಿದೆ, ಅಧೋದ್ವಾರವು ದಿಗ್ಬಂಧಿತವಾಗಿವೆ. ಹರಿ ತನ್ನ ಸಕಲ ಸಾಮರ್ಥ್ಯವನ್ನು ಪ್ರಕಟಪಡಿಸಿದ್ದ. ಹುಡುಕುತ್ತಾ ಹುಡುಕುತ್ತಾ 1,000 ದಿವ್ಯ ವರ್ಷಗಳೇ ಸಂದು ಹೋದವಲ್ಲ. ಇನ್ನು ನನ್ನಿಂದ ಆಗುವುದಿಲ್ಲ. ಯಾರಾದರೂ ಕೈ ಹಿಡಿದು ಮುನ್ನಡೆಸಬೇಕು. ಬೇರೆ ಯಾರಿದ್ದಾರೆ? ಆದಿಮಾಯಾದೇವಿಯ ಗತಿ. ಅವಳನ್ನೇ ಮನೋಮಂದಿರದಲ್ಲಿ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಜಯ. ಸ್ಮರಿಸೆ ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಏನದು? ಹರಿಯಲಾದಿ ಕಮಲನಾದಿ ನೆನೆಯುವ ಪಥದು ಚರಿಸೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬಂದಿರಲು ಹರಿ ಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಗುವುದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಯೋಗ ಮಾಯೆಯ ಬೆರಸಿ ಹರ ಹಾಗೂ ಬ್ರಹ್ಮರನ್ನ ಶರೀರವನ್ನು ಸೇರಿಕೊಂಡ ಕಾರಣವೇನು? ಶರೀರಕ್ಕೆ ಜಾಡ್ಯಾವರ್ಸಿಕೊಂಡಿದೆ. ನಿದ್ರಿಸಬೇಕು ಎಂಬುದಾಗಿ ನನ್ನ ಮನವು ಹಂಬಲಿಸ್ತಿದೆ. ಆದರೂ ನೀರ ಮೇಲೆ ಹೇಗೆ ಮಲಗಿಕೊಳ್ಳಲಿ ಎಂಬುದಾಗಿ ಆಲೋಚನೆ ಮಾಡ್ತಿರುವಂತಹ ಸಮಯ ಆ ಕಡೆಯಿಂದ ವಟಪತ್ರವೊಂದು ತೇಲುತ್ತಾ ಬರುತ್ತಿದೆ. ಅರ್ಥವಾಯಿತು.
ನನ್ನ ಮನದ ಇಂಗಿತವನ್ನು ಅರಿತಂತ ಆದಿ ಮಾಯೆ ಸಿಗಿಸಿ ಇತ್ತ ಕಡೆಗೆ ಕಳುಹಿಸಿರಬೇಕು. ಅದರ ಮೇಲೆ ಪವಡಿಸಬೇಕೆಂಬ ಹಂಬಲ ನನಗೆ ಆದರೂ ಹೇಗೆ ಮಲಗಿಕೊಳ್ಳಲಿ? ಹಿರಿದಾದ ಶರೀರವನ್ನು ಕಿರಿದುಗೊಳಿಸಿ ಕಾಲ ಹೆಬ್ಬೆರಳನ್ನು ಬಾಯಲಿರಿಸಿ ಆಲ ದೆಲೆಯ ಮೇಲೆ ಬಾಲ ಮುಕುಂದನಾಗಿ ಪವಡಿಸ್ತೀನಿ. ಸರದಿ ಜನ ಮೇಲೆ ತಾಯಿರನೆ ಭರದಿ ಪದ್ಮಸರವ ಬಲಿದು ಕುಳ್ಳಿರುತ್ತಾಗ ಮಾಡಿ ಮೆರೆದ ನಾಲ್ವೂರ ಇರದೆ ಮೇಲಕ್ಕೆ ನೋಡವು ವರ ಪಂಚವದರನು ಪರಿಶೋಧಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ಮೇಘಗಳಾಗ ಅಚ್ಚರಿಯಾದ ಮೇಡದೆ ಸುರತ ವೈಚರುಳಿಸಿ ಅಚ್ಯುತಾನಂದ ಗೋವಿಂದ ಹರಿಯ ಪದಯುಗಗಳು ಸ್ಮರಿಸುತ್ತಾಗ ಹರಿನಾಮಸ್ಮರಣೆಯೊಂದಿಗೆ ಹೊರಬಂದವನು ಕಮಲಾಸನನಾಗಿದ್ದೇನೆ, ಪಂಚವದನನೂ ಆದೆ. ಹರಿಗೆ ಕೈ ಮುಗಿದು ಕಾಲೇರುಗಳೆಂದು ಅತ್ತ ನೋಡಿದರೆ ಏನು ವಿಚಿತ್ರ. ಆಲದ ಎಲೆ ಒಂದಕ್ಕೆ ಹೊಂದಿಕೊಳ್ಳುವಂತೆ ದೇಹವನ್ನು ಕುರಿಸಿ ಬಾಲಮುಕುಂದ ಸ್ವರೂಪದಲ್ಲಿ ಸುಖಶಯ್ಯೆಯಲ್ಲಿದ್ದಾನೆ. ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗವೆಸಗಿದ ದೋಷವು ತಟ್ಟೀತಾದ್ದರಿಂದ ಆತನ ಎಚ್ಚರಗೊಳ್ಳುವವರೆಗೂ ಅವನ ಪುಣ್ಯ ನಾಮಾವಳಿಗಳನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಇರುತ್ತೇನೆ. ಅಚ್ಯುತಾನಂತ ಗೋವಿಂದ ನಾರಾಯಣ ಮುಕುಂದ ಜಯ 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 ಜಯ. ಕಿರುಬೆರಳಿನಲ್ಲಿ ಹೊರಗಡೆ ದಾಳವಾಗಿ ವಿಧಿಸುತ್ತಾರೆ.
ಆಶ್ಚರ್ಯಕರವಾದ ಸನ್ನಿವೇಶ. ತುಂಬಿದ ಜಲಧಿಯಲ್ಲಿ ನಾನೊಬ್ಬ ಹುಟ್ಟಿಕೊಂಡೆ. ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಳೆದೆ. ಮುಂದೆ ಏನು ಮಾಡಬೇಕು ಯಾವುದು ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ? ಯಾರು ನನ್ನ ಹೆತ್ತವ? ಯಾರೂ ಗೋಚರಿಸುತ್ತಾ ಇಲ್ಲ. ಆದರೂ ಕೂಡ ನನ್ನವರನ್ನು ನೋಡುವಂತಹ ಕುತೂಹಲ ಅಧಿಕವಾಗುತ್ತಾ ಇದೆಯಲ್ಲ. ಏನು ಮಾಡೋಣ? ಕಾಣುತ್ತಿರುವ ಜಲಧಿಯಲ್ಲಿ ಒಂದೊಂದೊಂದೊಂದೇ ಹೆಜ್ಜೆಯನ್ನಿಡುತ್ತಾ ಅರಸುತ್ತಾ ಸಾಗುತ್ತೇನೆ ಮುಂದೆ. ನಾನು ನೋಡಿದ್ರೆ ಒಬ್ಬನೇ ಇದ್ದಾನೆ. ಎಲ್ಲಿಂದ ಬಂದೆ? ಹೇಗೆ ಬಂದೆ? ಇನ್ನೇನು ಮುಂದೆ? ಈ ರೀತಿಯಾದಂತಹ ಜನ್ಮವನ್ನು ಹೊಂದುವುದಕ್ಕೆ ಕಾರಣ ಯಾರು ತಿಳಿಯಲೇಬೇಕು. ಮನಸ್ಸಿಗೆ ಬಹಳ ಆನಂದವಾಯಿತು. ಯಾಕೋ? ಯಾರನ್ನು ನೋಡಬೇಕೆಂಬಂತಹ ಕುತೂಹಲದಿಂದ ಬಂದೇನೋ ಅಂತಹ ವ್ಯಕ್ತಿ ಸಿಕ್ಕಿದ. ಯಾರೋ ನೀನು? ಏ ಅಪ್ಪ, ಏ ಅಪ್ಪ, ಏ ಅಪ್ಪ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯಾಕಪ್ಪ ಜನ್ಮವನ್ನಿತ್ತೆ? ನನ್ನಿಂದ ಮುಂದೆ ಏನಾಗಬೇಕಪ್ಪ? ಹೇಳಪ್ಪ. ಏಪ್ಪ, ಏಪ್ಪ, ನಾನು ಯಾರಂದು ನನಗೆ ಗೊತ್ತಿಲ್ಲ. ನೀನೀಗ ಬಂದು ಏಪ 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 ಅಂತ ಕೇಳಿದ್ರೆ ನಾನಾರು ಹೇಳುವುದು ಅಪ್ಪ ಅಂದೆ. ಹಾಗಾದರೆ ನೀನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನು ಯಾರೆಂಬುದು ನನಗೂ ತಿಳಿದಿಲ್ಲ. ನನ್ನ ಹಾಗ ನೀನು ನೋಡುವುದಕ್ಕೆ ಹೋದರೆ ಈರುವರ ಸ್ಥಿತಿಯು ಒಂದೇ. ಏಯ್, ಏನು? ನಿನ್ನನ್ನು ನೋಡುವಾಗ ಮನದಲ್ಲಿ ಯಾವುದೋ ಒಂದು ರೀತಿಯ ವ್ಯತ್ಯಾಸವೇ ಆಗುತ್ತಾ ಇದೆಯಲ್ಲ. ಯಾವುದದು? ನಿನ್ನ ಮೇಲೆ ಪ್ರೀತಿ, ನಿನ್ನ ಮೇಲೆ ಮಮತೆ, ವಾತ್ಸಲ್ಯ. ನಿನ್ನನ್ನು ನೋಡಿದ ಮರುಕ್ಷಣದಲ್ಲೇ ಯಾವುದೋ ಒಂದು ರೀತಿಯ ಅಭೂತಪೂರ್ವ ಸೆಳೆತ, ನನ್ನಿಂದ ಸೆಳೆತ. ನಿನ್ನ ಮೇಲೆ ಗೌರವದ ಭಾವ, ನಿನ್ನ ಮೇಲೆ ಭಕ್ತಿ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಇದನ್ನೆಲ್ಲ ಆಲೋಚನೆ ಮಾಡುವಾಗ ಹುಟ್ಟುವುದಕ್ಕೆ ಮೊದಲೇ ನಾವು ಸಂಬಂಧಿಕರಾಗಿದ್ದೆವು. ಏನು 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 ಹೇಳಿರಲಿ, ಯಾರೂ ಇಲ್ಲದಂತಹ ಈ ಹೊತ್ತಿನಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ಹಾಗಾದರೆ ನಾನು ಕಿರಿಯವ. ಕಿರಿಯವ ಅಂದರೆ ತಮ್ಮ, ನೀನು ಅಣ್ಣ. ಅಣ್ಣ, ಅಣ್ಣ.
ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ಹೌದು. ಅಷ್ಟೇ ಇದ್ದರೆ ಸಾಕೆ. ಶಾರೀರಿಕವಾದ ವ್ಯತ್ಯಾಸವನ್ನು ಗಮನಿಸಬೇಡವೇ? ಹಾ ಅನುಜ, ಅಗ್ರಜ. ಹೊಟ್ಟೆ ಉರಿ, ಹಾ ಹಸಿವು ಸಹಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿದೆಯಲ್ಲ. ದಾರಿಯೊಂದಿದೆ. ಕಾಣುತ್ತಿರುವುದು ದೀರ್ಘವಾದ ಶರದಿ. ನಿಜ. ಈ ಜಲಧಿಯನ್ನು ಶೋಧಿಸುತ್ತಾ ಮುಂದುವರಿದರೆ ಆಳದಲ್ಲಿ ಯಾವುದಾದರೂ ಆಹಾರ ನಮಗೆ ದೊರೆಯುವ ಸಾಧ್ಯತೆ ಉಂಟು. ಹೌದೇ? ಹೊಟ್ಟೆ ತುಂಬ ತಿಂದು ಜೀರ್ಣಿಸಿಕೊಳ್ಳಬಹುದು. ಓ, ಬೇರೆ ಬೇರೆಯಾಗಿ ಹೋಗುವವರು ನಾವು. ಹೌದು. ಒಂದು ವೇಳೆ ನಿನಗೆ ಏನಾದರೂ ಸಿಕ್ಕಿದ್ರೆ ನನಗೆ ಅರ್ಧ, ನನಗೆ ಸಿಕ್ಕಿದ್ರೆ ನಿನಗರ್ಧ. ಹಾ ಇವರು ಕೂಡ ಪಾಲು ಮಾಡಿ ತಿನ್ನಬೇಕು. ಹೌದು. ಪ್ರಾರಂಭಿಸೋಣ ಈಗ. ಎಷ್ಟು ಹೊತ್ತಿನಿಂದ ನೀರಿನಲ್ಲಿ ನಾವು ಹೊಳಚಾಡಿದೆವು. ಹೌದು. ಇಷ್ಟರವರೆಗೆ ಏನೂ ಸಿಕ್ಕಲಿಲ್ಲ. ಆ ಬೇಸರ ಇತ್ತು. ಹಾ ಈಗ ಸಮಾಧಾನವಾಯಿತು. ಯಾಕೋ? ಸಿಕ್ಕಿದ್ದ ಕೈಗೆ ಸಿಕ್ಕಿದ್ದಲ್ಲೋ, ಮತ್ತೇನು? ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿತ್ತ? ನನ್ನ ಕಣ್ಣಿಗೆ ಬೀಳತ್ತು, ನಿನ್ನ ಕಣ್ಣಿಗೆ ಹೇಗೆ ಬಿತ್ತು? ನಿನ್ನ ಕಣ್ಣು ಸರಿ ಇಲ್ಲ. ಹಾಗಲ್ವ? ಮತ್ತೆ ಕಣ್ಣಿನ ಒಳಗೆ ಬಿದ್ದದ್ದಲ್ಲ, ಮತ್ತೆ ನೋಟಕ್ಕೆ ಬಿತ್ತು. ನೋಟಕ್ಕೆ ಬಿತ್ತು? ಎಷ್ಟು ಬಿತ್ತು? ಒಂದೇ ಒಂದು ನೋಟ ಬಿತ್ತು. ನೋಟು ಒಂದೇ ನೋಟಕ್ಕೆ ಬಿತ್ತು. ನನ್ನ ಕಣ್ಗಳಿಗೆ ಗೋಚರಿಸಿತು. ಹೌದು. ಸಣ್ಣ ಪ್ರಾಣಿ, ಸಣ್ಣದಾದ್ರೆ ಬೆಳ್ಳಗಿನ ಪ್ರಾಣಿ. ಒಳ್ಳೇದಾಯ್ತು. ತೆಳ್ಳಗೆ. ತಮ್ಮ, ನಾನು ಹಿಡಿದು ತಿನ್ನುತ್ತೇನೆ. ಅದು ಹೇಗ? ನಾನು ನೋಡಿದ ಪ್ರಾಣಿ ಅಲ್ವಾ? ಪರಸ್ಪರ ಮಾತುಕತೆ ಹೇಗಾದದ್ದು? ಹೇಗೆ? ಸಿಕ್ಕಿದ್ರೆ ಅರ್ಧ ಅರ್ಧ ಅಂತ. ಅಲ್ಲಿ ಅರ್ಧವೂ ಇಲ್ಲ ಸರಿಯಾಗಿ ನೋಡಿದ್ರೆ. ಇದ್ದದ್ರಲ್ಲಿ ಅರ್ಧ ಮಾಡು. ಅದು ಅರ್ಧ ಮಾಡುದಾ? ಏತಮ್ಮ, ಕೈಗೆ ಸಿಕ್ಕಲಿಲ್ಲ. ಹಿಡಿಬೇಕಿದ್ರೆ ಇಬ್ಬರು ಬೇಕು. ಪ್ರಾಣಿಯನ್ನು ನೋಡಿದ್ಯಾ? ನೀನು ತೋರಿಸಿದ್ಯಾ? ಇಲ್ಲ. ಮತ್ತೆ ನೋಡುತ್ತೀಯಾ? ಹೌದು. ಅದೋ ಬೆರಳ ತುದಿ ನೋಡಿ. ಪ್ರಾಣಿಯನ್ನುತ್ತಿ
ಬೆರಳ ತುದಿಯಲ್ಲಿ ಎಷ್ಟು ಜಾಗ ಉಂಟು? ಹಾಗಲ್ಲ, ಮತ್ತೆ ಹೇಗೋ ಬೆರಳ ತುದಿಯ ನೇರಕ್ಕೆ ನೋಡುವಂತೆ. ಹೌದಾ? ಬಾ 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 ಬಾ. ಆರಂಭಿಸಿದೆ ಪ್ರಾಣಿ. ಹೆದರಿಕೊಂಡಿದೆ. ಪಿಡಿ ಪಿಡಿ. ಯಾವ ಬಿಡಿ? ಜಲದೊಳಗಡಗುವ ಮುನ್ನವೇ ಆ ಪ್ರಾಣಿಯನ್ನು ಪಿಡಿ. ನೀನು ಆ ಕಡೆಯಿಂದ, ನೀನು ಆ ಕಡೆಯಿಂದ ಹಿಡಿಯೋಣ. ಓಡುವುದಕ್ಕೆ ಬಿಡಬೇಡ. ಹಸಿವೆ ಸಹಿಸುವುದಕ್ಕೆ ಅಸಾಧ್ಯನಾಗಿ ಕೈಗೆ ಪ್ರಾಣಿಯೇ ಸಿಕ್ಕಿತು ಎಂಬ ಭಾವನೆಯಿಂದ ಬಾಯೊಳಗಿಟ್ಟು ಜಗಿದೆ. ತಮ್ಮನ ಕೈ ಮತ್ತೆ ನಿನ್ನ ಧ್ವನಿ ಕೇಳಿದಲ್ಲ. ನನ್ನ ಕೈಯನ್ನು ನೀನು ಅರ್ಧ ನುಂಗಿದ್ದಿ. ನಾನು ಹೇಳಿದ್ದು ಕೈ 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 ಅಂತ. ನೀನು ಹಾಗೆ ಹೇಳಿದ್ದ. ಆಗಲೇ ಬಿಟ್ಟು ಬಿಟ್ಟಿದ್ದೇನೆ. ನಿನ್ನ ಧ್ವನಿ ಕೇಳದೆ ಇರುತ್ತಿದ್ರೆ ಕೈ ಎಲ್ಲ ಹೋಗುತ್ತಿತ್ತು. ಅದೆಲ್ಲಿ ಹೋಯ್ತು? ಪ್ರಾಣಿ ಎಲ್ಲಿ ಹೋಯ್ತು? ತಪ್ಪಿಸಿದೆ. ಬಿಡಬಾರದು. ಹುಡುಗೋ ಹಿಡಿದು ನುಂಗುವುದಕ್ಕಾಗಿ ಎಟ್ಟಿಸಿಕೊಂಡು ಬರುತ್ತಿದ್ದಾರೆ. ಅದರಿಂದ ನಾನು ಹರಿಯಲ್ಲಿಗೆ ಹೋದರೆ ಅವನಿಗೆ ನಿದ್ದೆ ಆವರಿಸಿದೆ. ಏಕಾಂಗಿಯಾದಂತಹ ನನ್ನನ್ನು ಯಾರು ಕಾಯುವುದು? ಆದಿಮಾಯಾದೇವಿಯೇ ಗತಿ. ಹಾಗಾಗಿ ಅವಳಿಗೆ ಶರಣ ಹೋಗುತ್ತೇನೆ. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಜಯ.
ಮರುಗಲೇಕೆ ವಿಧಾತ ಮನದಲ್ಲಿ ಧರಿಸಿರುವುದ್ಯಾಕೆಲ್ಲಲಿ ಪರಿಯೇ ಒರೆಯಬಾರದೆ ಬಂದ ಕಷ್ಟವಲರಿತು ಗೊಂಬೆ. ಮಗನೇ ಬ್ರಹ್ಮ, ಅನನ್ಯವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿ ಮಾಡುತ್ತಾ ಇದ್ದಿ. ಕಣ್ಣೀರು ಸುರಿಯುತ್ತಾ ಇದೆ, ಕಾಯ ಕಂಪಿಸುತ್ತಾ ಉಂಟು. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಭೀತಿ, ನಿವೇದಿಸಿಕೋ ಮಗನೇ. ಅದರಿಯು ಭೀತಿಗೊಂಡೆ ಆತೇಲಾಲಿಸು ಅಮ್ಮ, ನಿನ್ನ ಕೃಪೆಯಿಂದಾಗಿ ಹರಿಯ ನಾಭೀಕಮಲದಿಂದ ಹೊರಗೆದ್ದು ಬಂದರೆ ಇಬ್ಬರು ದೈತ್ಯ ಶರೀರಿಗಳು ತಾಯೇ ಕೆಂಗಣ್ಣನ್ನು ನಡೆಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ನನ್ನನ್ನು ಹಿಡಿದು ನುಂಗಬೇಕೆನ್ನುವಂತ ಅಬ್ಬರದಲ್ಲಿ ಅಟ್ಟಿಸಿಕೊಂಡು ಬರುತ್ತಿದ್ದ. ಹೆದರಿದಂತಹ ನಾನು ಹರಿಯ ಸನ್ನಿಧಾನಕ್ಕೆ ಹೋಗಿ ಅವನನ್ನು ಕೂಗಿ ಕರೆದರೂ ಸಹ ಆತನಿಗೆ ಎಚ್ಚರವೇ ಇಲ್ಲ. ಹೀಗಾಗಿ ಏಕಾಂಗಿಯೂ ಭೀತನೂ ಆಗಿರುವಂತಹ ನಾನು ಅನಾಥನಾಗಿದ್ದೇನೆ. ತಾಯೇ, ನೀನೇ ನನ್ನನ್ನು ಕಾಯಬೇಕು. ಜಯ ಜಯ ಜಯ. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ, ನಾ ಶ್ರೀಹರಿಯ ಸೇರಿಯ ಕಾರಣದಿ ಏನಮ್ಮ ಅವನಿರುವ ನಿದ್ರೆಯೊಳಿಲ್ಲ ಶೀಘ್ರದೊಳ್ಳು ಅಗಲಿ ಹೋಗುವಿರೋ. ಆಮೇಲೆ ಬರದೊಳೆಚ್ಚರಗೊಂಡು ದೈತ್ಯರ ತರಿದು ಕೊಡುವನು ಭೀತಿ ಬೇಡೈ. ನಾನೇನ್ ಮಾಡುದು? ವರ ಸುದರ್ಶನವ ಕೊಡುದವಗೆ ನೀ ಮರೆಯುಳಿಯುವುದು. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ. ಆದಿಮಾಯೆಯಾದಂತಹ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನ ಆವರಿಸಿರುವ ಕಾರಣ ಆತನು ಗಾಢವಾದ ನಿದ್ರೆಯಲ್ಲಿದ್ದಾನೆ. ಇನ್ನು ನಾನು ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡಂತಹ ಶ್ರೀಹರಿ ದುರುಳರನ್ನು ಸಂಹರಿಸುತ್ತಾನೆ. ಈ ಸುದರ್ಶನವನ್ನು ಆತನಿಗೆ ಒಪ್ಪಿಸು. ಅಮ್ಮ, ಹರಿ ಎಚ್ಚರಗೊಳ್ಳುವವರೆಗೆ ನಾವು ಎಲ್ಲಿರುವುದು? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿದ್ದಕ್ಕೂ ನಿನಗೆ ಶುಭವಾಗಲಿ. ಯೋಗ ಮಾಯಿಯು ನಳಿನ ನಾವನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ
ಹೇಳುವುದಕ್ಕೆ ಆಗುದಿಲ್ಲ ಕರ್ಕಸಾಗಿ. ಮೆಲ್ಲ ಕೇಳಬೇಡ, ಗಟ್ಟಿ ಕೇಳು. ಅಲ್ಲ, ಕಿವಿ ಹಿಡಿದು ಬಿಡುವುದಕ್ಕೆ ಆಗುದಿಲ್ಲ ನಿಮ್ಮ ಸ್ವರ ಬಿಡಬೇಡ, ಹಿಡ್ಕೋ. ಹಿಡ್ಕೊಳ್ಳೋದು ಯಾಕೆ? ಮಾತಿಗೆ ಹೇಳಿದ್ದು ಮೆಲ್ಲ ಮಾತನಾಡಿ ಬೊಬ್ಬೆ ಯಾಕೆ ಹೇಳಿ. ನಮ್ಮ ಧ್ವನಿಯನ್ನು ಕಡಿಮೆ ಮಾಡುವುದಕ್ಕಾಗುವುದಿಲ್ಲ. ಆ? ನಮ್ಮ ಅಭ್ಯಾಸ ಇದು. ಹೌದಾ? ಹುಟ್ಟುವಾಗಲೇ ಹೀಗೆ. ಈಗ ಹುಟ್ಟುವಾಗ್ಲಿ ಹೀಗೆ ನಿನಗೆ ಕೇಳಬೇಕೆಂದಿರೆ ಎಂದಿದ್ರೆ ಹಾ. ಸುಧಾರಿಸಿಕೋ. ಎಂತ ಮುಚ್ಚಕ ಕಿವಿಯನ್ನು ಕಿವಿಯನ್ನು ಸುಧಾರಿಸುದ? ನೀನು ಸುಧಾರಿಸಿಕೋ. ನನ್ನನ್ನು ಸುಧಾರಿಸ್ಬೇಕು ಹೇಳಿ. ಕಿವಿಯ ಒಳಗೆ ಏನು ಇಲ್ವಾ? ನೋಡ್ತೀಯಾ? ಇಂಥದನ್ನೆಲ್ಲ ಎಸೆದಿದ್ದೀಯಾ? ಅದು ನೋಡಿದ್ರೆ ಪ್ರಯೋಜನ ಇಲ್ಲ. ಹಾ. ಕಣ್ಣಿನ ದೃಷ್ಟಿಯೇ ಒಳಗೆ ಹೋಗ್ಲಿಕ್ಕಿಲ್ಲ. ಹೌದಾ? ಅಷ್ಟು ಸಣ್ಣ ಕಿವಿ. ಏಯ್, ಓ. ನಮ್ಮ ಉದ್ದೇಶವನ್ನಿಟ್ಟುಕೊಂಡು ಇಲ್ಲಿಯವರೆಗೆ ಹಾ. ಓಡೋಡಿಕೊಂಡು ಬಂದವರು ನಾವು. ಈಗ ಓಡಾಡಿಕೊಂಡು ಬಂದದ ನೀವು? ಮತ್ತೆ ಹೌದಾ? ಇಲ್ಲಿಗೆ ಬಂದು ನೋಡಿದಾಗ ಬಹಳ ಆಶ್ಚರ್ಯವೇ ಆಗುತ್ತಾ ಇದೆಯಲ್ಲ. ಯಾಕೆ? ಮತ್ತೇನು? ನೀರಿನ ಮೇಲೆ ಕುಳಿತುಕೊಂಡಿದ್ದಿ. ಹೌದು. ನಮಗೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಈಗ ನಿನಗಾಗುದಿಲ್ಲ, ನಾವು ಮುಳುಗುತ್ತೇವೆ. ನನಗೆ ಆಗ್ತದೆ. ಏಯ್, ಕೇವಲ ನೀರು ಮಾತ್ರ ಅಲ್ಲ. ಅದೇನದು ಗುಂಡಣ್ಣ? ಅದೇಲೆ? ಎಲೆ. ಹೌದು. ಯಾವ ಎಲೆ ಅದು? ಆಲದ ಎಲೆ. ಏ ತಮ್ಮ, ಓ, ಇದು ಆಲದ ಎಲೆ. ಅದರ ಮೇಲೊಬ್ಬ ಕುಲೆ ತಿರ್ಪ. ಅದು ನಿಲ್ಲಿಸಿ. ಎಂತದು? ಅದರ ಮೇಲೆ ಕುಲ ತಿರ್ಪ. ಕುಲೆ ತೀರ್ಪ. ಕುಳಿತೀರ್ಪ. ಹೌದದು? ಲೇವೆ ಅಲ್ಲ, ಏ, ಕುಲೆ ತೀರ್ಪ ನಾವು ಹಾಗೆ ಹೇಳೋದು. ಕುಳಿತೀರ್ಪ ಹೇಳು. ಕುಳಿ ತೀರ್ಪ. ಕುಳಿ ತೀರ್ಪ. ಕುಳಿ ತೀರ್ಪ. ಹೇಗಾದೀತು? ಏಯ್, ಒಂದೇ ಎಲೆಯ? ಒಂದೇ ಇರುದು. ಒಂದೇ ಎಲೆ. ನನಗೆ ಸಾಕು ಒಂದೇ. ಮೂರಾದ್ರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಈಗ ಇಲ್ಲ ಅಲ್ಲ. ಮೂರೆಲೆ. ಈಗ ಇಲ್ಲ ಅಲ್ಲ. ಒಂದೇ ಇರುದಾ? ಈಗ ಒಂದೇ ಇರುದಲ್ವಾ? ನಿನಗೆಲ್ಲ ಸಿಕ್ಕಿತ್ತದು. ನನಗೆ ಇಲ್ಲಿ ಸಿಕ್ಕಿತು. ಏಯ್, ಅವನಿಗೆ ಇಲ್ಲಿ ಸಿಗ್ತದೆ ನಮ್ಗೆ ಬೇಕಾದ. ನೋಡು, ನಮಗೂ ಸಿಕ್ಕುತ್ತದ ನೋಡ್ತೇವೆ ನಾವು. ಮೂರೆಲೆ. ನಿಮಗೆ ಸಿಗ್ಲಿಕ್ಕಿಲ್ಲ. ನೋಡ್ಬೇಡ. ಏಯ್, ಒಂದು ಎಲೆ ಇರಲಿ, ನಮಗೆ ಬೇಡ. ಬೇಡ. ನಮಗೆ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಕೊಡುವ ನಾನಲ್ಲ. ಯಾರಾದ್ರೂ ಕೊಡ್ಲಿ, ಹಾ. ಸಿಕ್ಕಿದ್ರೆ ನಾವು ಕೂಡ ಹೆಕ್ಕಿಕೊಳ್ಳುತ್ತೇವೆ. ಹೌದಾ? ಆ ವಿಷಯ ಬಿಡು. ಹಾ. ಏ, ಓ. ನನ್ನನ್ನು ನೋಡಿದ್ರೆ ಉಂಟಲ್ಲ, ಹಾ. ನೋಡಿದ್ಯೇನೋ? ನೋಡಿದೆ. ಕೇಳಿದ್ಯಾ ನಮ್ಮಲ್ಲಿ? ಯಾಕೆ? ಕೇಳದೆ ನಮ್ಮನ್ನು ನೋಡುತ್ತೀಯಲ್ಲ. ಈಗ ನೋಡ್ಬೇಕಾದ್ರೆ ಕೇಳ್ಬೇಕಾ? ಕೇಳಿ ನೋಡು. ಏನಂತ ಕೇಳ್ಬೇಕು? ಕೇಳಿ ನೋಡ್ಬೇಕಾ ಅಂತ ಕೇಳ್ಬೇಕು. ಕೇಳಿ. ಎಂತದ್ದು? ಕೇಳಿ ನೋಡು. ನೋಡ್ಬೇಕಾದ್ರೆ ನಮ್ಮಲ್ಲಿ ಕೇಳ್ಬೇಕು. ಈಗ ನೋಡ್ಬೇಕಾ? ನೋಡ್ಬೇಕಾ? ಮೊದಲೇ ನೋಡಿದ್ದೀಯಲ್ಲ, ಇನ್ನು ಕೇಳುವುದು ಮತ್ತೆ ಯಾಕೆ? ನೀನು ಹೇಳಿದಲ್ಲ ಕೇಳಿ ನೋಡು ಅಂತ ಹೇಳಿ. ಅದಕ್ಕೆ ಅವನಿಗೆ ಕೇಳಿದ್ದು. ನೀನು ನೋಡು. ತಮ್ಮ, ಅವ ಮೊದಲೇ ನೋಡಿ ಆಗಿದೆ. ನೋಡಿ ಆಗಿದಲ್ಲ. ಅವನಿಗೆ ಗೊತ್ತಿಲ್ಲ. ಸರಿ, ನೋಡು, ಇನ್ನು ನೋಡಬೇಡ. ಆಯ್ತು, ನೋಡು. ಏ, ಮುಚ್ಚ ಮುಚ್ಚು ಮುಚ್ಚ. ಮುಚ್ಚು. ಏನು? ಬಿಚ್ಚಿದ್ರೆ ಎಲ್ಲ ಕಾಣುತ್ತದೆ. ಯಾವುದು ಬಿಚ್ಚಿದ್ರೆ? ನಮಗೆ ನೋಡುವುದಕ್ಕಾಗುವುದಿಲ್ಲ. ಯಾವುದು? ಏ, ತುಟಿ ಬಿಚ್ಚಿದ್ರೆ ತುಟಿಯ ಹಲ್ಲು ಎಲ್ಲ ಕಾಣುತ್ತದೆ ಅಂದೆ. ಈಗ ಹಲ್ಲು ಕಂಡ್ರೆ ಏನಾಗ್ತದೆ ನಿನಗೆ? ನಮಗೆ ನೋಡುವುದಕ್ಕಾಗುವುದಿಲ್ಲ. ಯಾಕೆ ಆಗುದಿಲ್ಲ? ನಿನ್ನ ಕಣ್ಣಿನಿಂದ ಹಲ್ಲಿನಿಂದ ಹೊರಡುವಂತಹ ಪ್ರಕಾಶ. ಏ, ಪ್ರಕಾಶ. ಪ್ರಕಾಶ ಬೆಳಕು. ಅದುವೇ. ಅದು ಯಾಕೆ? ಎಲ್ಲಿಗೆ? ಎಲ್ಲಿಗೆ? ಕಣ್ಣಿಗೆ. ಕಣ್ಣಿಗೆ. ಸಾಗರಕ್ಕೆ ಬಡಿದು ನಮ್ಮ ಕಣ್ಣಿಗೆ ಕುಕ್ಕು. ಅದೆಂತದ್ದು? ಕುಕ್ಕುತ್ತದೆ. ಕಣ್ಣಿಗೆ. ಕಣ್ಣಿಗೆ ಕುಕ್ಕುತ್ತದೆ. ಆದ್ದರಿಂದ ಬಾಯಿ ಮುಚ್ಚು. ನನ್ನ ಬಾಯಿ ಅಲ್ವಾ? ಈಗ ನಿನ್ನದನ್ನೇ. ನಿನ್ನ ಬಾಯಿ. ನನ್ನದ. ಬಚ್ಚು. ಏಯ್, ಎಷ್ಟು ಕೇಳಿದ್ರು ಇವನಿಗೆ ಅರ್ಥವೇ ಆಗುವುದಿಲ್ಲ ಅಲ್ಲ. ಬೀರಿದೆ. ಬೀರಿದೆಯ. ಮಾತಾಡುವಾಗ ಬೀರಿದೆಯ? ಯಾವುದು? ಬೀರಿ. ಕಿರುನಗೆ ಬೀರಿದೆ ಅಂತ ಕೇಳಿದ. ಕಿರುನಗೆ ಬೀರಿದೆ. ಬೀರಿದೆ. ಎಷ್ಟು ಮಾತಾಡಿದ್ರು ಬೀರುತ್ತಾ ಇದ್ದೀಯಲ್ಲ. ಹೌದು. ಯಾರಲ್ಲ ನೀನು? ಅಲ್ಲ, ಈಗ ನೀನಿಷ್ಟು ಮಾತಾಡ್ತೀಯಲ್ಲ, ಅವ ಅಲ್ಲಿ ಏನು ಹುಡುಕುದೇನು? ಕರೀತಾನೆ ನಿನ್ನನ್ನು.
ಎಂತದು? ನೀನು ಹೇಳಿದ ಕರಿಯ ಅಂತ ಹೇಳಿ. ಎಂತದು? ನನ್ನನ್ನು ಕರ್ತದಲ್ಲ. ನಿನ್ನನ್ನು ಹೇಳಿದ್ದು ಕರಿಯ. ಈಗ ನನ್ನನ್ನೇ ಕರ್ತದ. ತಾರು ಬೇಗ ಮೊದಲು ಕಂಡ. ಎಲ್ಲಿ? ಇಲ್ಲೇ ಮತ್ತೆಲ್ಲಿ? ಹತ್ತಿರದಲ್ಲಿ ಯಾವುದು? ನಾವು ಕಂಡ. ಅದು ಯಾವ್ದಾರು ಕಂಡು? ಪೋರನಲ್ಲಿ ಹೋದ ಭಂಡ. ಹೌದಾ? ನಾವೊಬ್ಬನನ್ನು ನೋಡಿದ್ದೇವೆ. ನೋಡಿದ ಮರುಕ್ಷಣದಲ್ಲಿ ತಪ್ಪಿಸಿಕೊಂಡಿದ್ದಾನೆ ಪೋರ. ಹೌದಾ? ಆದ್ದರಿಂದಲೇ ನೀನೊಬ್ಬ ಭಂಡ ಎನ್ನುವುದ್ರಲ್ಲಿ ಅನುಮಾನವೇ ಇಲ್ಲ. ಈಗ ನನ್ನಲ್ಲಿ ಇಷ್ಟು ಮಾತಾಡ್ತೀರಲ್ಲ, ಏಯ್! ಯಾರ ನೀನು? ನಾವು ಯಾರು ಅಂತ ಗೊತ್ತಿಲ್ಲ. ಈಗ ನೀನು ಯಾರಂತ ಗೊತ್ತಿದ್ರಲ್ಲ. ನಾನು ತಮ್ಮ, ನಾನು ಅಣ್ಣ, ನಾನು ಶೂರ, ನಾನು ಧೀರ. ಏಯ್, ನೀನು ನನ್ನ ಕಾಲು ನೋಡಿ ಅಂತದ ಶೂರ ಅಂತ ಹೇಳಿ. ಹಾಗೆ ಅಲ್ವೋ? ಶೂರ ಅಂತ ಹೇಳಿದ್ರು. ನೀವು ಹೌದೇ? ಧೀರ ಶೂರ ಆಗುವುದೇ ನೀವು.
ಅಲ್ಲ ನೀನು ಹೇಳಿದಲ್ಲ ವೀರಶೂರರು ನಾವೆಂಬುದಾಗಿ, ಕಾಲಿನಿಂದ ತಲೆವರೆಗೆ ಅದಕ್ಕೆ ನಿನ್ನ ಕೆಳಗಿಂದ ಮೇಲೆ ತನಕ ನೋಡಿದವನು. ನಿಮ್ಮನ್ನು ನೋಡಿದಾಗ ಆಶ್ಚರ್ಯವಾಯಿತು. ಹೆಸರಿಗೆ ಸರಿಯಾಗಿ ಉಳ್ಳವರು ನೀವು. ದೀರ್ಘವಾದ ಕಾಯ, ಅಜಾರು ಬಾಹು, ದೊಡ್ಡವಾದ ಕಣ್ಣುಗಳು, ದೊಡ್ಡವಾದ ಮೀಸೆಗಳು. ಆಹಾ, ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ ನೋಡ್ಬೇಕು, ಮತ್ತೊಮ್ಮೆ ನೋಡಿಕೊಂಡೇ ಇರ್ಬೇಕೆಂಬ ಆಶೆ. ಆ ನಿನ್ನ ಹಣೆ, ಇವನ ಕಣ್ಣು, ನಿನ್ನ ಕಿವಿ, ಅವನ ಮೂಗು, ನಿನ್ನ ಕೇಶ, ಇವನ ಮೀಸೆ, ನಿನ್ನ ಕೈ, ಅವನ ಬಾಯಿ, ಇವನ ಕಾಲು, ನಿನ್ನ ಎದೆ. ಅವನ ಕಾಲು ನನ್ನ ಎದೆ. ಅದು ಹೇಗಾಗುವುದು? ಅವನ ಬಾಯಿ ನನ್ನ ಕೈ ಆಗುವುದು ಹೇಗಾಗುದಾ? ಯಾರು ಹೇಳಿದ್ರು? ಯಾರು? ಅವನ ಕೈ ನಿನ್ನ ಬಾಯಿ ಅಂತ ಹೇಳಿದಲ್ಲ, ಮತ್ತೆ ಅವನ ಬಾಯಿ ನನ್ನ ಕೈ. ಅದಕ್ಕೆ ಒಂದು ಅರ್ಥ ಅಂತ ಉಂಟು. ಅಂದ್ರೆ ಹೋಲಿಕೆ. ನಿನ್ನ ಬಾಯಿ ನನಗೆ ಕೈಯ? ಯಾರಿಗೊತ್ತು? ಹಾಗೆಲ್ಲ ಒಂದು ಮಾತಿಗೆ ಹೇಳಿದು. ಅಂದ್ರೆ ಹೋಲಿಕೆ ಉಂಟಂತಾದ್ರೆ ನಿನ್ನ ನೋಡಿದಾಗ ಇವನ ನೋಡಿದ ಹಾಗೆ ಆಗ್ತದೆ. ಒಂದು ಸಮಾನತೆ. ಸಮಾನತೆ ಹೌದಪ್ಪ. ಆದ್ದರಿಂದ ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಸಾಧಾರಣ ಸಂತೋಷವಲ್ಲ, ಸಂತೋಷವಾಯಿತು. ನಿಜವು ಊರಿ ದೋಷೆ ಇದೆಲ್ಲ ಎಂತ ಏನು ಮಾತಾಡ್ತೀಯ ನೀನು? ಹೇಳಲಿಕ್ಕೆ ತೀರದಷ್ಟು ಆನಂದವಾಯಿತು ಎಂಬುದಾಗಿ. ಯಾಕೆಂದ್ರೆ ಒಂದು ಕೆಲಸ ಮಾಡಿ, ಏನು ಹೇಳಿ ತೀರು. ಹಾಗಲ್ವೋ, ಅದೊಂದು ಮಾತಿಗೆ ಹೇಳುವುದು. ನಾನು ಒಬ್ಬರು ಇಲ್ಲಿ ಕುಳಿತುಕೊಂಡಿದ್ದೇನಾ, ನನಗೆ ಬೇಸರ ಆಗಿತ್ತು. ಈಗ ನೀವು ಬಂದಿರಲ್ಲ ಮಾತಾಡುವುದಕ್ಕೆ. ನಿನ್ನಲ್ಲಿ ಮಾತಾಡುವುದಕ್ಕೆ ಬಂದವರ ಅಲ್ಲ, ಸಮಯ ಕಳೆಯುವುದಕ್ಕೆ. ಹಾಗೆ ಅಲ್ವೋ, ನೀವಾದ್ರೂ ಬಂದಿರಲ್ಲ ಎಂಬ ಸಂತೋಷವಾಯಿತು. ಅದು ಇವು ನನ್ನ ಮಾತು ಕೇಳಿದ್ರೆ ಸ್ವಲ್ಪ ಬೇಸರವಾಯಿತು. ತೋರು ಬೇಗ ಮೊದಲು ಕಂಡ, ಪೋರನಲ್ಲಿ ಹೋದ ಬಂಡ. ಬಿಡ್ತಾ ಇದ್ದ ಈಗ ನನ್ನನ್ನೇ ಹೇಳಿದ. ನೀನು ಬಂಡ. ಯಾವುದೋ ಒಂದು ಪ್ರಾಣಿ ನೀವು ನೋಡಿದಿರಿ, ಹಿಂಬಾಲಿಸಿಕೊಂಡು ಬಂದಿದ್ದೀರಿ. ನಾನು ಯಾರನ್ನು ನೋಡಲಿಲ್ಲ, ಯಾವ ಪ್ರಾಣಿ ನನ್ನ ಬಾಡಿಗೆ ಬರಲಿಲ್ಲ, ನನಗಿಷ್ಟೇ ಗೊತ್ತು. ಕುಳಿತರೆ ಯಾಕೆ ಹೇಳಿ? ಅದಕ್ಕೆ ಕಾರಣ ಉಂಟು. ಇಲ್ಲಿ ಕಾಣ್ತಿರುವುದು ಏನು? ನೀರು. ಈ ಜಲದಿಗೆ ಒಡೆಯನ್ನು ನಾವು ಸಲುಗೆ ಎಂಬುದು ಅತಿಯಾಗಿ ಹೋಯಿತೆ. ದೀರ್ಘದೇಹಿಗಳಾದಂತಹ ನಾವು ಇತ್ತ ಕಡೆ ಗಮಿಸುವಾಗಲೂ ಹೆದರದೆ ಹೆದರಿಕಿಲ್ಲ ನನಗೆ. ಜಲಸಿಗೆ ಒಡೆಯ ಎಂದು ಒದರುವೆಯ ಎಲ್ಲ ಧೂರ್ತ. ಅಲ್ಲ, ಮೊದಲು ಪ್ರಾಣಿ ನೋಡಿದ್ರೆ ಹೇಳ್ತೀರಲ್ಲ, ಹೇಗಿತ್ತದು? ಮೊದಲಿದ್ದವನಿಗೆ ತಲೆ 5, ನಿನಗೆ ಮಾತ್ರ ಒಂದೇ ಒಂದು ಶೀರ. ನಿನಗೆ ಒಂದು ಶೀರ. ಕ್ಷೀರ ಅಲ್ವೋ? ಹೌದಾ ತಮ್ಮ? ಹೌದು. ಇವನಿಗೆ ಒಂದು ಶೀರ. ಒಂದು ಶೀರ. ಕ್ಷೀರ ಕ್ಷೀರ ಯಾವುದು? ಶೀ ಎಳಿಬೇಡ ನೀನು. ನಾನು ಹೇಳಿದ್ದೇನೆ, ಕ್ಷೀರ ತಿದ್ದುವುದಕ್ಕೆ ಬರುವುದು ಬೇಡ. ನಾವು ಹೇಳಿದ್ದೆಲ್ಲ ಸರಿಯೇ. ಶೀರ ಶೀರವೇ. ನಾಚಿಕೆ ಯಾಕಾಗುದು? ಶೀ ಎಳಿಬೇಡ. ಅಲ್ವೋ, ಅದು ಅರ್ಥ ಬೇರೆ ಅಂತ ಹೇಳಿದ ನೋಡಿ. ಕ್ಷೀರ ಅಂತ ಹೇಳಿದ್ರೆ ಕ್ಷೀರ ಅಂತ ಹೇಳು, ತಲೆ ಅಲ್ವೋ? ಓ, ಅದನ್ನು ಎಳೆಯಬಾರದು. ಹೇಳ್ತಾನೆ. ಹೇಳು. ನನಗನಿಸುತ್ತಿದೆ, ಏನ್ ಅನಿಸ್ತಿದೆ? ಆ ಕೋರನನ್ನು ನೀನು ಎಲ್ಲಿಯೋ ಎಲ್ಲಿ ಅಡಗಿಸಿಟ್ಟಿದ್ದಿ. ಹೌದಾ? ಅವನನ್ನು ನಿನ್ನನ್ನು ಸೇರಿ ಕೊಡದಿದ್ರೆ ಏನ್ ಮಾಡ್ತೀನಿ? ನುಂಗಿ ಬಿಡ್ತಾರೆ. ಬರು ನುಂಗುತ್ತೇವೆ. ಅಷ್ಟು ಸುಲಭ ಎಂಬುದಾಗಿ ಭಾವಿಸಿದಿರಿಯಾ? ಇಳಿವ ತುತ್ತಲ್ಲ ಗಂಟಲಲ್ಲಿ ನಾನು. ಯಾರು ಹೇಳಿದ್ದು? ತೂತುಂಟು ಗಂಟಲಲ್ಲಿ. ಹಾಗಲ್ವ? ತೂತುಂಟ ಎಳೀತದೆ, ತುತ್ತಲ್ಲ ಎಂಬುದಾಗಿ ಹೇಳಿದು. ಅಂದ್ರೆ ಈಗ ನಾನು ತಿನ್ನುವುದಕ್ಕೆ ಮನ ಮಾಡಿದವರು ನೀವು. ಅಷ್ಟು ಸುಲಭ ನಿಮ್ಮ ಗಂಟಲೊಳಗೆ ಸೇರ್ತಾರೆ ಎಂಬುದಾಗಿ ಭಾವಿಸಿ ತೊಂದ್ರೆ ಎಲ್ಲ ತುರುಕಿಸಿಕೊಂಡೆ. ಆದ್ರೂ ನಿಮ್ಮನ್ನು ಕಂಡಗೆ ಯಾಕೋ ವಿರೋಧಿಸುವುದಕ್ಕೆ ಮನಸ್ಸು ಬರುವುದಿಲ್ಲ. ಏನೋ ಪ್ರೀತಿ ವಾತ್ಸಲ್ಯವೇ ಮೂಡ್ತಾ ಇದೆ. ಹೌದು, ಅದಕ್ಕಾಗಿ ಕೇಳ್ತೀರಾ? ಏನು? ಹತ್ತಿರ ಬನ್ನಿರಿ. ಕೈಗಳನ್ನು ಮುಗಿದು ಮಾಡಿದ ಅಪರಾಧವಾಯಿತು ಎಂಬುದಾಗಿ ಬೇಡಿಕೊಂಡಂತಾದ್ರೆ ಮನ್ನಿಸುವೆ.
ತಮ್ಮ ಅದಕ್ಕೆ ಏನೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಕೇಳಿದ್ದು ಅರ್ಥ ಆಗುವುದಿಲ್ಲ, ಹಾ. ಅದರಲ್ಲಿ ಮಾತಾಡಿ ಪ್ರಯೋಜನವೇ ಇಲ್ಲ. ಹೌದಾ? ಹಿಡಿ ಸಲ ದಿಂಗು. ಅಷ್ಟೆಲ್ಲ ನೀನು ಬಾರಿಸಿದ್ರೆ ಅದು ಹುಡಿ ಹುಡಿ ಆಗ್ಲಿಕ್ಕಿಲ್ವಾ? ಹುಡಿ ಹುಡಿ ಆದ್ರೆ ಎಳೆಯಬಹುದು ಮೂಗಿನೊಳಗೆ. ಮತ್ತೆ ಜಗಿಯುವುದು ಹೇಗೆ? ಏನು ಸಿಗಬಾರ್ದು, ಸಂಗಿ ಪ್ರಾಣಿ. ಪ್ರಾಣ ಹೋಗಿದಲ್ಲ, ಹೋಗಿದೆ. ನೀನು ಇಲ್ಲಿ ನಿಲ್ಲು, ನಾನು ಬಂದೆ. ನೀನೆಲ್ಲಿಗೋ? ತಿಂದು ಹೋಗೋಣ. ಸ್ವಲ್ಪ ನೀನೆಲ್ಲಿಗೆ? ತಿಂದು ಹೋಗೋಣ. ಸ್ವಲ್ಪ ತಿನ್ಲಿಕ್ಕೋ ಮೊದಲು. ಯಾವುದನ್ನು? ರುಚಿ ನೋಡುವುದಕ್ಕೆ. ಇದನ್ನು ತಿನ್ಲಿಕ್ಕೆ ಆಗದಿದ್ರೆ ಮತ್ತೆ ಯಾಕೆ ತಿನ್ನುವುದು? ಅಣ್ಣ ಓ, ಮೊದಲೇ ಹೇಳಿದ್ದಲ್ಲ ಪಾಲು ಮಾಡಬೇಕು ಅಂತ. ಅದಕ್ಕೆ ಮೊದಲು ಸ್ವಲ್ಪ ತಿಂದ್ರೆ ಏನು? ಆಗುವುದಿಲ್ಲ. ಪಾಲು ಮಾಡಬೇಕಾ? ಮಾಡುವ. ಪಾಲು ಯಾರು ಮಾಡುವವರು? ಯಾರು ಯಾರು ದೊಡ್ಡವರು? ನಾನು. ಹಾಗಾದ್ರೆ ನಾನು ಪಾಲು ಮಾಡ. ಮುಜವಾಯ್, ದೊಡ್ಡವರೇ ಪಾಲು ಮಾಡಬೇಕು. ಹಾಗಾದ್ರೆ ಮಾಡು. ಏದಮ್ಮ, ಓ, ಸೊಂಟದಿಂದ ಮೇಲೆ ಎಲ್ಲ ನನಗೆ, ಸೊಂಟದಿಂದ ಕೆಳಗೆ ಇದ್ದದ್ದೆಲ್ಲ ನಿನಗೆ. ಸರಿ. ತಿಮ್ಮನ ತಿಮ್ಮ ಎಂತದು? ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ಎಲ್ಲ ನಿನಗೆ. ಏನುಂಟ? ಬರೇ 2 ಕಾಲು. ಸರಿ, ನೋಡಿದೆ. ಆಗುವುದಿಲ್ಲ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಗೊತ್ತುಂಟ ನಿನಗೆ? ಏನುಂಟು? ರಕ್ತ ಉಂಟು, ಮಾಂಸ ಉಂಟು, ಎಲುಬು ಉಂಟು, ಚರ್ಮ ಉಂಟು, ಎಲ್ಲ ಉಂಟು. ತೆಗೆದುಕೋ. ಗೊತ್ತಿದೆ ನನಗೆ. ದೈಹಿಕವಾಗಿ ಅಧಿಕವಾದಂತಹ ಮಾಂಸಖಂಡಗಳಿರುವುದು ಸೊಂಟದಿಂದ ಮೇಲ್ಭಾಗದಲ್ಲಿ. ಹಾಗಾದ್ರೆ ನೀನೇ ಬಾಲು ಸರಿ ಆಗಲಿಲ್ಲ. ನೀನೇ ಬಾಲು ಮಾಡು. ಕೇಳು, ಹೇಳು. ನನಗೇನು ಹೆಚ್ಚು ಬೇಡವು. ಮತ್ತೆ ನಾನು ಸಣ್ಣವಲ್ವ. ಹೌದು. ನನಗೆ ರಕ್ತ ಮತ್ತು ಮಾಂಸ ಸಾಕು. ಅಷ್ಟೇ ಸಾಕ? ಉಳಿದಂತಹ ಎಲುಬು ಚರ್ಮ ಎಲ್ಲ ನಿನಗೆ. ನನಗ ತಿಂಬಣ. ನಿಲ್ಲು. ಯಾಕೋ? ಎಲುಬನ್ನು ಜಗಿಯುವುದು ಯಾರು? ನೀನೆ ಕಟ 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 ಮಾಡು. ನನಗೆ ಆಗ್ಲಿಕ್ಕಿಲ್ಲ ಅದು. ಯಾಕೆ? ಚರ್ಮ ನಕ್ಕು ನೈ ಮಾಡು. ಏತಮ್ಮ, ನಕ್ಕು ನೈ ನೀನೇ ಮಾಡು. ಮತ್ತೆ ನನಗೆ ಅದು ಬೇಡ. ನಾವು ಪಾಲು ಮಾಡಿದ್ರೆ ಯಾವತ್ತೂ ಕೂಡ ಇದು ಸರಿಯಾಗ್ಲಿಕ್ಕಿಲ್ಲ. ಹಾಗಾದ್ರೆ ಒಂದು ಉಪಾಯ ಮಾಡುವ. ಯಾವುದು? ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಇರುವರು ಸೇರಿ ಅದನ್ನು ಹಿಡಿಯಬೇಕು, ಅದನ್ನು ಇಲ್ಲಿಗೆ ತರಬೇಕು. ಸರಿ. ಆಮೇಲೆ ನಿನಗೊಂದು ಪಾಲು. ಆಯ್ತು. ಅಷ್ಟರವರೆಗೆ ಈ ಹೆಣ ಇಲ್ಲೇ ಬಿದ್ದಿರಲಿ. ಸರಸಿ ಪಂಚಸಹಸ್ರ ಕಾಲದಿ ಧನುಜರ ಜಯ ಸೇರದಿರುತ್ತಿರಿ. ಮನ ಜನಾಭನು ಸ್ಮರಿಸೆ ಭಕ್ತಿಯೊಳದಿ ಮಾಯೆಯನು ಮನದೊಡರಿದನು. ದೂರವೋ ಅಸಬಳ ಹನನ ಗುಡಿಗುವಿ ಕಪಟದೊಳಗೆಲ್ಲೆರುದ ಮದಮುಖ ಕಳ್ಳರ ಹೊಗಳುತ್ತಲಿಂದೆಂದ ಸೆಣಸಿ ಪಂಚಸಹಸ್ರ ಕಾಲದಿ. ಪಂಚಸಹಸ್ರಗಳ ಕಾಲ ಘನಘೋರವಂತ ಸಂಗ್ರಾಮವನ್ನು ನಡೆಸಿದವ ನಾನು. ಜಯವು ಯಾರ ಪಾಲಿಗೆ ಅದು ಇಲ್ಲ. ಆದರೂ ಅವರೊಡನೆ ಹೋರಾಟ ಮಾಡುವುದಕ್ಕೆ ಅಸಮರ್ಥ ಅಂತ ನಾನು ನೀರ ಮೇಲೆ ಬಿದ್ದುಕೊಂಡಿ. ಸತ್ಯ ಎಂಬುದಾಗಿ ತಿಳಿದಂತಹ ಮೂರ್ಖರು ವಿಶ್ರಾಂತಿ ಪಡೆಯುವುದಕ್ಕಾಗಿ ಹೋಗಿದ್ದಾರೆ. ಹೇಗಾದರೂ ಮಾಡಿ ಆದಷ್ಟು ಬೇಗ ಇವರ ನಾಶವಾಗಬೇಕು. ಏನು ಮಾಡೋಣ ಎಂಬುದಾಗಿ ಆಲೋಚನೆ ಮಾಡಿದಾಗ
ಅಂದು ಅಮ್ಮ ಹೇಳಿದ ಮಾತು ನೆನಪಾಯಿತು. ಕಷ್ಟ ಬಂದ ಕಾಲದಲ್ಲಿ ನನ್ನನ್ನು ಸ್ಮರಿಸಿದಂತಾದರೆ ಬಂದಂತ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ ಮಕ್ಕಳೇ ಎಂಬುದಾಗಿ ಆದಿ ಮಾಯೆಯನ್ನು ಸ್ಮರಿಸಿದ ಕ್ಷಣ ಅಭಯವನ್ನಿತ್ತಿದ್ದಾಳೆ. ಇವರೊಡನೆ ಹೋರಾಟವನ್ನು ಮಾಡಿದಂತಾದರೆ ಕೊಲ್ಲುವುದಕ್ಕೆ ಅಸಾಧ್ಯ ಮಗನೇ, ಶಕ್ತಿಯಿಂದ ಆಗದಿದ್ದಂಥ ಕಾರ್ಯವನ್ನು ಯುಕ್ತಿಯಿಂದ ಮಾಡು ಎಂಬುದಾಗಿ. ಸರಿ, ಆ ದುರುಳರು ಯಾವಾಗ ಬರ್ತಾರೆ ಎಂಬ ಮೆಚ್ಚಿದ ನಿಮ್ಮ ಪುರುಷಗೆ ಬಲು ಹೆಚ್ಚಿನ ತೋಳ ಸಗಸಗೆ ಆಶ್ಚರ್ಯವಾಂತೆ ನಾವು ಚರಿಸುವುದೇ ಅಚ್ಚಳಿಯದ ಬದರಗುದು ಸಂಗತಿ ಮೆಚ್ಚಿದೆ ಮೆಚ್ಚಿದ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಗಸಗೆ ಮೆಚ್ಚಿದ ನಿಮ್ಮಯ ಸಾಹಸಕ್ಕೆ ಹೆಚ್ಚಿನ ತೋಳ ಶಕ್ತಿಯನ್ನು ಕಂಡು ಮನ ಮೆಚ್ಚಿದವ ನಾನು. ಹಳಿರೆ ಬಾಬುರೆ ಭೂತುಮಾಚಾರೆ. ಕೂತು ಮಾತಾಡಿ ಏನಾದಿಲ್ಲ, ಅದು ಹೊಗಳಿಕೆ, ಅದಕ್ಕೆ ಅರ್ಥ ಕೇಳ್ಬೇಡಿ. ಸ್ವಲ್ಪ ಮೊದಲು ನಿನ್ನನ್ನು ನಾವು ಕೊಂದು ಹಾಕಿದ್ದೆವು, ನೀನು ಸತ್ತು ಬಿದ್ದಿದ್ದೆ. ಹೌದಾ? ಈಗ ಹೇಗೆ ಎದ್ದು ಬಂದೆ? ನೀರ ಸತ್ತಿದೆ ಎಂಬುದಾಗಿ ಭಾವಿಸಿದೆ ನೀವು. ಅಲ್ಲ, ನಾನು ನೀರ ಮೇಲೆ ಬಿದ್ದುಕೊಂಡದ್ದು. ನಾನು ಪ್ರಾಣ ಹೋಗ್ಲಿಲ್ಲ. ಪ್ರಾಣ ಹೋಗ್ಲಿಲ್ಲ, ಆಗ ಸಾಯಲಿಲ್ಲ. ಆಗ ಸಾಯ್ಲಿಲ್ಲ. ಮತ್ತೆ ಯಾವಾಗ ಸಾಯುವುದು? ಹಾಗಾದ್ರೆ ಇನ್ನೊಮ್ಮೆ ಸಾಯು. ಯಾಕೆ ಈಗ ಎದ್ದು ಬಂದೆ? ಯಾಕೆ ಬಂದಿದೆ ಗೊತ್ತಿಲ್ಲ. ಯಾಕೆ ಬಂದೆ? ನಿಮ್ಮ ಸಾಮರ್ಥ್ಯವನ್ನು ಕಂಡು ಮನ ಮೆಚ್ಚಿದವ ನಾನು. ಆಹಾ. ಇಷ್ಟುವರೆಗೆ ನಿಮ್ಮಂತ ಅಪ್ರತಿಮ ವೀರರನ್ನು ಕಂಡವರು ನಾವಲ್ಲ. ಆಹಾ. ಅದಕ್ಕಾಗಿ ಹೇಳ್ತಿದ್ದೀನಿ, ಏನು? ನಿಮ್ಮ ಸಾಹಸವನ್ನು ಕಂಡು ಮನ ಮೆಚ್ಚಿದಂತ ನಾನು ನಿಮಗೆ ಏನಾದ್ರೂ ಬಹುಮಾನವನ್ನು ಕೊಡಬೇಕೆಂಬುದು ತೀರ್ಮಾನಿಸಿದ್ದೇನೆ. ಏನು ಬೇಕು ಕೇಳಿರೋ? ಮೊಚ್ಚವಾಯ್. ಯಾಕೆ? ನಾವು ಬೇಡುವವರಲ್ಲ, ಮತ್ತೆ ನಾವು ಬೇಡದವರು. ಯಾರಿಗೆ ಬೇಡದವರು? ಹಾಗಲ್ಲ, ಅಪೇಕ್ಷಿಸದವರು. ಹಾಗೆ ಕೊಡುವವರು. ಕೊಡುವವರ ಅದಕ್ಕೆ ಇದು ಕೊಟ್ಟ ಕೈ. ಎಷ್ಟು ಬೇಕು ಕೇಳು, ಅದು ಗೊತ್ತಾಯ್ತು. ಹೇಗೆ ಬೇಕು ಕೇಳು, ಎಲ್ಲಿ ಬೇಕು ಕೇಳು. ಇನ್ನು ಮುಂದೆ ಈಗ ಆಗ್ಲಿಲ್ಲ. ನಮ್ಮಿಂದ ನಿನಗೆ ಏನೆಲ್ಲ ಬೇಕು ಬೇಕಾದ್ದನ್ನು ಕೇಳು, ನಾವು ಕೊಡ್ತೇವೆ. ಈಗ ಕೊಡುವುದಾದ್ರೆ ನನಗೆ ನಂಬಿಕೆ ಬರಬೇಕಲ್ಲ, ವಿಶ್ವಾಸ ಬರಬೇಕಲ್ಲ. ವಿಶ್ವಾಸ ಇಲ್ಲ ಅದಕ್ಕಾಗಿ ನೀವು ಕರ ತಟ್ಟಬೇಕು. ಇಬ್ಬರು ಕೂಡ. ಹೌದೌದು, ಕರ ಕಟ್ಟಬೇಕು. ಕರ ತಟ್ಟು. ಯೋಗಮ್ಮ, ಇಲ್ಲಿ ಬಾ. ಇದೆಂತ ಆಟ ಆಡ್ಲಿಕ್ಕೆ ಹೇಳಿದ್ರಿ ಕೈ ತಟ್ಟಿಕೊಂಡು? ಈರನ್ನು ಕೈ ತಟ್ಟಬೇಕು. ಹಾಗಲ್ಲ, ನೀವಿರುವರು ನನ್ನ ಕೈಯ ಮೇಲೆ ಕೈಯನ್ನಿಟ್ಟು ಕೇಳಿದನ್ನು ಕೊಡ್ತೇನೆ ಎಂಬುದಾಗಿ ಮಾತು ಕೊಡ್ಬೇಕು. ಆಗ ಎಲ್ಲ ಬೆಸಕೊಂಬಾತೇನೆ. ನಮ್ಮಿಂದ ನೀನು ಯಾವುದನ್ನು ಯಾಚಿಸುತ್ತೀಯೋ ಅದನ್ನು ಈರನ್ನು ಕೂಡ ಕೊಡುತ್ತೇವೆ ಕೊಡುತ್ತೇವೆ ಕೊಡ್ತೇವೆ. ಕೊಡ್ತಿರ್ತಾನೆ. ಕೊಡುವುದಾದರೆ ನಿಮ್ಮ ಪ್ರಾಣವನ್ನು ಕೊಡಿ. ಅದು ಬೇಗ ಕೇಳಿ ಆಯ್ತಲ್ಲ. ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ, ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ, ಜಾಣತನದಲ್ಲಿ ವಂಚಿಸುದ ಸಾಲುಗಾಗದುಳಿವೆ ಮನದಿರಬಿರುತ್ತಲೇ, ಸಾಲುಗಾಗದುಳಿವೆ ಮನದಿರಬಿರುತ್ತಲೇ, ತಾನಿಮ್ಮಳೆಂದಂತ ಮಾತಾ ಏನ ಮಾಡುವುದು? ಭಾಷೆ ಕೇಳಿ ಮೋಸ ಮಾಡಿದಳಲ್ಲ, ಪ್ರಾಣವನ್ನೇ ಕೇಳಿದಳಲ್ಲ. ತಮ್ಮ ತಮ್ಮ, ನನಗೆ ಬಿಕ್ಕಿ ಬಿಕ್ಕಿ ಬರುತ್ತದೆ. ಯಾವುದು ಬರುತ್ತದೆ? ಅಳು ಬರುತ್ತಿದೆ. ನೀ ಅಳುವುದಾ? ಹೌದಣ್ಣ. ನೀನು ಏಕಳುವೆ, ನೀನು ಏಕಳುವೆ, ಅಳುವುದು ಯಾಕೋ? ನೀನು ಏಕಳುವೆ. ಅವನು ಕೇಳಿದ್ದೇನೋ ಪ್ರಾಣ, ಮತ್ತೆ ಪ್ರಾಣ ಕೇಳಿದ್ರೆ ಅಳದ ಇನ್ನೇನು ಮಾಡುವುದು? ಏಕಮ್ಮ, ಓ ನೀನು ಪ್ರಾಣ ಕೊಡು, ನಿನ್ನ ಜೀವ ಉಳಿಯುತ್ತದೆ. ಅದು ಎರಡು ಒಂದೇ ಅಲ್ವೇ? ಒಂದೇ. ಹೌದು. ಅಮ್ಮ, ಓ
ನನಗೆ ಅದನ್ನು ಕಳ್ಕೊಳ್ಳುವುದಕ್ಕೆ ಬರತ್ತಿಲ್ಲ. ಅದು ಇಲ್ಲವೋ? ನೀನು ನನ್ನ ಪ್ರೀತಿಯ ಅನುಜನಲ್ವೇ? ಹೌದು. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಉಂಟಣ್ಣ. ನನ್ನ ಬದಲಿಗೆ ನೀನೇ ಪ್ರಾಣ ಕೊಡು ತಪ್ಪ. ಆಯ್ತಣ್ಣ. ಪ್ರಾಣ ಕೊಡು. ಅದು ಹೇಗೋ? ಕೊಡು. ನಿನ್ನ ಬದಲಿಗೆ ನಾನು ಪ್ರಾಣ ಕೊಟ್ರೆ ನನಗೆ ನಿನಗೆ ಬೇಡ. ನಾನು ಬದಲಿಗೆವಾ? ಹೌದಲ್ಲವಾ? ಓ, ನೀನೇ ತಲೆ ಕೊಡು. ನಾನು ಬರೋದಿಲ್ಲ. 5 ತಲೆಯವ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಅವನ 1 ತಲೆ ನಿನಗೆ ಕೊಡ್ತೇನೆ. ಅವನ ಮುಖದಲ್ಲಿ ಮೀಸೆ ಇಲ್ಲ, ನನಗೆ ಬೇಡ. ನಿನ್ನ ಮುಖದಲ್ಲಿ ಮೀಸೆ ಉಂಟಲ್ವೇನು? ಅವನ ತಲೆ ಸಣ್ಣದು, ನನಗೆ ಬೇಡ. ಅದು ದೊಡ್ಡದಾಗುತ್ತದೋ? ಆ, ಮತ್ತೇನು ಮಾಡುವುದು? ನಾನು ತಲೆ ಕೊಡುವುದಿಲ್ಲ. ನಾನು ಕೊಡುವುದಿಲ್ಲ. ನಿನಗೆ ಸಾಯುವುದಕ್ಕೆ ಮನಸ್ಸಿಲ್ಲ, ನನಗೆ ಪ್ರಾಣ ಕೊಡುವುದಕ್ಕೆ ಬರುತ್ತಿಲ್ಲ. ಇನ್ನೇನು ಮಾಡುವುದು? ನೀಡುವರೆ ಕೂಡ ಉಳಿಬೇಕು ತಪ್ಪ. ಏನಪ್ಪ, ಒಂದು ಉಪಾಯ ಮಾಡುವ. ಇಲ್ಲಿಂದ ಮಾಡುವ. ಓಡಿದ್ರೆ ಕೊಟ್ಟ ಭಾಷೆ ತಪ್ಪಿ ಹೋಗ್ತದಲ್ಲ. ಮತ್ತೇನು ಮಾಡುವುದು? ಓಡುವುದಲ್ಲ, ಮತ್ತೆ ಉಪಾಯ ಬೇರೆ. ಇಲ್ವಾ ಇಲ್ವಾ? ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಆಡುವಂತಹ ಈ ಜಲಧಿಯ ಒಂದು ತಾನೆಯು ನಮ್ಮ ದೇಹಕ್ಕೆ ಶೋಕ ಕೂಡದು. ಹೌದಾ? ಹಾಗೆ ಪಡೆಗೆ ಅಜ್ಞಾನಿಗಳಾದಂತ ಇವರಿಗೆ ಸುಜ್ಞಾನವನ್ನು ಕರುಣಿಸಬೇಕಾಗಿದೆ. ಅದಕ್ಕಾಗಿ ನನ್ನ ವಿಶ್ವ ವಿರಾಟ ರೂಪವನ್ನು ತೋರಿಸ್ತೇನೆ. ಕ್ಷೀರಾಣವಶಯನ ನಾರಾಯಣ ನೀರಜದಳ ನಯನ ಕ್ಷೀರಾಣವಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮ ರಮಣ ನಾರಾಯಣ ಕ್ಷೀರಾಣವ ಶಯನ ಹರಿ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಅಮಾತಾಂತಂ ವಾರಿಜನಯನಂ ಯೋಗಿರ್ವಿದ್ಯಾನಗಮ್ಯಂ ಒಂದೇ ವಿಷ್ಣುಂ ಭವ ಭಯ ಹರಂ ಸರ್ವಲೋಕೈಕನಾಥಂ. ಕ್ಷೀರಾರ್ಣವಶಯನ ಅನಂತನು ಅವ್ಯಯನು ಅಸ್ಪರ್ಶನು ಅರೂಪನೂ ಆದಂತಹ ನಿನ್ನ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ವಾಮಿ. ಇದ್ದಕ್ಕಿದ್ದ ಹಾಗೆ ಹುಟ್ಟಿಕೊಂಡಂತಹ ನಾವು ಮುಂದೇನು ಮಾಡಬೇಕು ಎಂಬುದನ್ನರಿಯದೆ ಹಸಿವೆಯನ್ನು ನೀಗಿಸುವ ಒಂದೇ ಉದ್ದೇಶವನ್ನಿಟ್ಟುಕೊಂಡು ಸಿಕ್ಕಿದ್ದನ್ನು ಮುಕ್ಕಬೇಕು ಎಂಬಂತಹ ಊಹೆಯನ್ನಿಟ್ಟೇ ಇಲ್ಲಿಯವರೆಗೆ ಬಂದೆವು. ನಿನ್ನ ಯೋಗ್ಯತೆಯನ್ನು ಈಗ ನಾವು ಅರ್ಥೈಸಿಕೊಂಡೆವು. ನೀನು ಯಾರೆಂಬುದನ್ನು ತಿಳಿಯದೆ ನಿನ್ನನ್ನೇ ನುಂಗುವುದಕ್ಕೆ ಮುಂದಾದಂತಹ ಪಾಪಿಗಳಾಗಿ ಹೋದೆ. ನಿನ್ನಿಂದಲಾಗಿ ಜ್ಞಾನೋದಯವಾಗಿದೆ. ಎಲ್ಲವನ್ನೂ ತಿಳಿದುಕೊಳ್ಳುವಂತಹ ಆ ಜ್ಞಾನ ಶಕ್ತಿ ನಮಗೆ ಉಂಟಾಗಿದೆ ಸ್ವಾಮಿ. ಸರಿ, ನಾವು ಮಾಡಿದಂತಹ ಅಪರಾಧವನ್ನು ಮನ್ನಿಸಿ ಕ್ಷಮಿಸಿ ಉದ್ಧರಿಸಬೇಕು. ನಿನ್ನ ಮನದ ಅಭಿಪ್ರಾಯ ಏನು? ಪ್ರಭೋ, ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ನೋಡಿ ನಿನ್ನ ಪದದ್ವಂದವನ್ನು ಈಕ್ಷಿಸಿದ ಮೇಲೆ ನಮಗೆ ಬಯಲಾಸೆಯೇ ಇಲ್ಲ ಪ್ರಭು. 5,000 ವರ್ಷಗಳ ಕಾಲ ನಮ್ಮೊಡನೆ ಹೋರಾಡಿದೆ. ಹೋರಾಡುತ್ತಾ ಮಕ್ಕಳಂತೆ ನಮ್ಮನ್ನು ಸಲಹಿದೆ. ಸಲಹುತ್ತಾ ನಮಗೆ ವಿನೋದವಾಗುವಂತೆ ನಮ್ಮ ಮನಸ್ಸನ್ನು ರಮಿಸಿದೆ. ರಮಿಸುತ್ತಾ ಒಡೆಯನಾದೆ, ರಮೇಶನಾದೆ ಪ್ರಭು. ಬರೇ ರಮೇಶನಲ್ಲ, ನಮಗೆ ಸೌಂದರ್ಯದ ಬದುಕನ್ನು ಒದಗಿಸಿದ ಸೌಂದರ್ಯ ರಮೇಶ ನೀನು. ಆದ್ದರಿಂದ ಮುಂದೆ ನಾವು ಯಾವುದನ್ನು ಅಪೇಕ್ಷಿಸುವುದಿಲ್ಲ ನಿನ್ನಿಂದ. ನಮಗೆ ಮೋಕ್ಷವನ್ನು ಕೊಡು, ನಮ್ಮ ಹೆಸರನ್ನು ಉಳಿಸು ಪ್ರಭು. ಕರುಣಿಸಿದನ ಭಯವನು ಕರುಣಿಸಿದನ ಭಯವನು ಜಂಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ನಿಮ್ಮ ಭಯದಿಂದ ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ
ವಿಠಲ ಭಯವನು ಕರುಣಿಸಿದ್ದೇನೆ ಭಯವನ್ನು. ಮಕ್ಕಳೇ, ನನ್ನ ಕರ್ಣದ ಕಿಲ್ಮಿಷದಿಂದ ಜನಿಸಿದವರು ನೀವು. ಮಕ್ಕಳಿಗೆ ಹೆಸರನ್ನಿರಿಸಬೇಕಾದು ತಂದೆಯಾದ ನನ್ನ ಕರ್ತವ್ಯವಾದುದರಿಂದ ನಿಮ್ಮ ದೇಹಕ್ಕೆ ರೂಪಕ್ಕೆ ಅನುಗುಣವಾಗಿ ಹೆಸರನ್ನಿರಿಸುತ್ತೇನೆ. ಬಿಳಿದಾದ ಬಣ್ಣಗಳಿಂದ ಮೃದುವಾದ ಶರೀರವನ್ನು ಹೊಂದಿದಂತ ನೀನೇ ಮಧು, ಕಾಠಿಣ್ಯ ಶರೀರವನ್ನು ಹೊಂದಿದಂತ ನೀನೇ ಕೈಟಭ. ಮಧು ಕೈಟಭರೆಂಬ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಅನುಗ್ರಹಿಸಿದೇವ ಎಂಬುದಾಗಿ ಬೇಡಿಕೊಂಡವರು. ತನ್ನ ಕರ್ತವ್ಯದಲ್ಲಿ ನಾನು ಮುಂದುವರಿಬೇಕಾದ್ರೆ ನಿಮ್ಮ ಶಿರಸನ್ನು ನಾನು ಛೇದಿಸಲೇಬೇಕಾಗಿದೆ. ನಿಮ್ಮ ಇರುವರ ಮೇಧಸ್ಸನ್ನು ತೆಗೆದು ಜಲದಿಗೆ ಸುರಿದು ಧರೆಯನ್ನು ಸಿಜಿಸುವೆ. ಮೇದಿನಿ ಎಂಬುದಾಗಿ ಹೆಸರನ್ನಿರಿಸುವುದು ಮಾತ್ರವಲ್ಲ, ನಿಮ್ಮ ಭಯದಿಂದ ನಾಭಿ ಕಮಲದ ನಾಳದಲ್ಲಿ ಮರೆಗೊಂಡಂತ ಬ್ರಹ್ಮನನ್ನು ಸೃಷ್ಟಿಗೊಡೆಯನಾಗಿ ನೇಮಿಸುವೆನು. ಅದರೊಂದಿಗೆ ನಿಮ್ಮ ಮನದಾಸೆಯಂತೆ ನಿಮ್ಮ ಶಿರವನ್ನು ಛೇದಿಸಬೇಕಾದ ಕರ್ತವ್ಯ ಇದು. ನನ್ನ ಜಂಗಿಗಳನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರಸನ್ನು ಜಂಗಿಯಲ್ಲಿ ಇರಿಸಿದಂತಾದರೆ ಒಂದು ಹನಿ ನೀರು ಸೋಕದಂತೆ ನಿಮ್ಮ ಶಿರಸನ್ನು ನಾನು ಛೇದಿಸುತ್ತೇನೆ.